ವಿಶೇಷ ಸ್ಥಾನ ನೀಡುವ ನಾವು ತಾಯಿಯಲ್ಲಿ ದೇವರನ್ನು ಕಾಣುತ್ತೇವೆ. ಎಲ್ಲಿ ಉದಯವಾಯಿತನ್ನ ಹಿಂದೂ ಧರ್ಮವೆನ್ನಲು ಉದಯವಾಯಿತಲ್ಲಿ ಹೆಣ್ಣು ಮಣ್ಣು ಪಶುಗಳಲ್ಲಿ ದೇವರನ್ನು ಕಾಣಲು. ಇಂತಹ ಶುಭ ಸಂದರ್ಭದಲ್ಲಿ 2ನೇ ದಿನದ ಸಭಾ ಕಾರ್ಯಕ್ರಮವನ್ನು ಮಾತೃ ಸಂಗಮವಾಗಿ ರೂಪುಗೊಂಡಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ. ಬಂದಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ಪ್ರಾರ್ಥನೆಯನ್ನು ಮಾಡುವವರು ಶ್ರೇಯಾ ಮತ್ತು ತಂಡದವರು. ವಿನಾಶಕ ದೇವಾದಿದೇವ ಆದಿ ಸನಾತನ ದೇವ ವಿಘ್ನ ವಿನಾಶಕ ದೇವಾದಿದೇವ ಆದಿ ಸನಾತನ ದೇವ ಪ್ರಥಮ ಪೂಜೆ ಗಣನಾಥ ಪ್ರಥಮ ಪೂಜೆ ಗಣನಾಥ ಪ್ರಥಮ ಪೂಜೆ ಗಣನಾಥ ಪ್ರಥಮ ಪೂಜೆ ಗಣನಾಥ ವಿಘ್ನ ವಿನಾಶಕ ದೇವಾದಿದೇವ ಆದಿ ಸನಾತನ ದೇವ ಭವಭಯ ವಂಜನ ನಿತ್ಯ ನಿರಂಜನ ಭವಭಯ ವಂಜನ ನಿತ್ಯ ನಿರಂಜನ ಸಿದ್ಧಿ ವಿನಾಯಕ ದೇವ ಮಂಗಳದಾಯಕ ಗೌರಿ ಮನೋಹರ ಪ್ರಥಮ ಪೂಜೆ ಗಣನಾಥ ಪ್ರಥಮ ಪೂಜೆ ಗಣನಾಥ ವಿಘ್ನ ವಿನಾಶಕ ದೇವಾದಿದೇವ ಆದಿ ಸನಾತನ ದೇವ ಆದಿ ಸನಾತನ ದೇವ ಆದಿ ಸನಾತನ ದೇವ. ಮಹಿಳಾ ಸಮಿತಿಯ ಪದಾಧಿಕಾರಿಗಳು ಅತಿಥಿಗಳಿಗೆ ಅರಶಿನ ಕುಂಕುಮ ಮತ್ತು ನಮ್ಮೂರ ಮಲ್ಲಿಗೆಯನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಭಾರತ ಅತ್ಯಂತ ಸಂಪದ್ಭರಿತ ರಾಷ್ಟ್ರ. ಸಂಸ್ಕೃತಿಯ ಆಧಾರ ನಮ್ಮ ದೇಶ. ಇಂತಹ ದೇಶದಲ್ಲಿ ವಿಭಿನ್ನ ಆಚಾರ ವಿಚಾರ ಸಂಪ್ರದಾಯಗಳನ್ನು ಪಾಲಿಸುವ ನಾವು ಅತಿಥಿಗಳನ್ನು ಗೌರವದಿಂದ ಕಾಣುತ್ತೇವೆ. ಅತಿಥಿ ದೇವೋ ಭವ ಎನ್ನುತ್ತೇವೆ. ಅಂತೆಯೇ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಲಿದ್ದಾರೆ ದಿವ್ಯಾ ಸತೀಶ್ ಶೆಟ್ಟಿ ಮತ್ತು ಅಧ್ಯಕ್ಷರು ದಶಮಾನೋತ್ಸವ ಮಹಿಳಾ ಸಮಿತಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ದಶಮಾನೋತ್ಸವದ 2ನೇ ದಿನವಾದ ಸಭಾ ಕಾರ್ಯಕ್ರಮದ ಇಂದು ಮಹಿಳಾ ಸಂಗಮ ಕಾರ್ಯಕ್ರಮದ ಸಂಭ್ರಮದ ಸಮಯದಲ್ಲಿ ಬಂದಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವವರು ನಮ್ಮವರೇ ಆದ ಹಿರಿಯರು ಕೃಷಿಕರು ಆದಂತಹ ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ಟಿ ಪಿಲಾರು ಮೇಗಿನಮನೆ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ವಂದಿಸುತ್ತಿದ್ದೇವೆ. ಇವರಿಗೆ ಜಯಂತಿ ಶೆಟ್ಟಿ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮವರೇ ಆದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ಮಹಿಳಾ ಸಮಿತಿಯ ಗೌರವ ಅಧ್ಯಕ್ಷರು ಇಂದಿನ ಕಾರ್ಯಕ್ರಮಕ್ಕೆ ಸದಾ ನಮ್ಮೊಡನೆ ಇದ್ದು ನಮಗೆ ಸಲಹೆ ಸೂಚನೆಯನ್ನು ನೀಡುತ್ತಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಧನಲಕ್ಷ್ಮಿ ಗಟ್ಟಿ ಇವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ವನಿತಾ ಶೆಟ್ಟಿ ಇವರು ಶಾಲನ್ನು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ನೀಡಲು ಬಂದಿರುವಂತಹ ಶ್ರೀಮತಿ ಸುರೇಖಾ ರಾಜ್, ಸಂಯೋಜಕಿ ಪ್ರಾಂತ ದುರ್ಗಾವಾಹಿನಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಪ್ರಿಯಾ ಮಡ್ಯಾರ್ ಇವರು ಶಾಲನ್ನು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಜಯಲಕ್ಷ್ಮಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಯ ಭಾರತ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಸೌಮ್ಯಲತಾ ಇವರು ಸ್ಮರಣಿಕೆ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಈ ಭಾಗದಲ್ಲಿ ವಿದ್ಯಾಭ್ಯಾಸಕ್ಕೆ ವಿಶೇಷ ಒಲವನ್ನು ನೀಡುವುದರ ಮೂಲಕ ವಿದ್ಯಾರತ್ನ ಶಾಲೆಯ ಮುಖ್ಯಸ್ಥರಾಗಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಿಮಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಅಶ್ವಿನಿ ಹರಿದಾಸ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಖ್ಯ ಅತಿಥಿ ಶ್ರೀಮತಿ ಲಕಿತಾ ಆರ್ ಶೆಟ್ಟಿ ಕಲ್ಲಡ್ಕ, ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ, ಸಾಮಾಜಿಕ ಧಾರ್ಮಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಇವರಿಗೆ ಮೋಹಿನಿ ಇವರು ಸ್ಮರಣಿಕೆ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ದೀನಾಮಣಿರಾವ್, ಉಪನ್ಯಾಸಕರು, ಕೆನರಾ PU ಕಾಲೇಜ್, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತಹ ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಮಧುಶ್ರೀ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಜೊತೆ ಇರುವವರು ಹಿರಿಯರಾದ ಶ್ರೀಮತಿ ವೇದಾವತಿ ಗಟ್ಟಿ, ಕೊನಾಜೆ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು ನಿತ್ಯ ನಿರಂತರವಾಗಿ ಸಾಮಾಜಿಕ, ಧಾರ್ಮಿಕ ಹಾಗೂ ಕೃಷಿಯಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂತಹ ಹಿರಿಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಸಾಧನಾ ಎಸ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಅತಿಥಿ ಶ್ರೀಮತಿ ಅಶ್ವಿನಿ ಪ್ರಶಾಂತ್ ಸಾಯಿಧಾಮ, ಡೆಪ್ಯೂಟಿ ಮ್ಯಾನೇಜರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಪ್ರದೇಶದಲ್ಲಿ ಸಾಯಿಧಾಮದ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನಮ್ಮ ಜೊತೆ ಇದ್ದು ಸಂಪೂರ್ಣ ಸಹಕಾರವನ್ನು ಕೊಡುವಂತಹ ನಿಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಚೇತನ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಹಿಳಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಉಷಾ ರಘುರಾಮ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ನೀತಾ ರಾಜೇಶ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮಂಡಳಿಯ ಅಧ್ಯಕ್ಷರಾದ ಪ್ರಮೀಳಾ ಚಂದ್ರಶೇಖರ್ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಇವರಿಗೆ ಅನಿತಾ ನರೇಶ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರನ್ನ ಸ್ವಾಗತಿಸುತ್ತಾ, ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ, ಸಾಯಿಧಾಮದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರನ್ನು ವಿಶೇಷವಾಗಿ ಮಹಿಳಾ ಸಂಗಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಮಾತನ್ನು ವಿರಾಮಿಸುತ್ತೇನೆ. ಸ್ವಾಗತ ಮಾತುಗಳನ್ನಾಡಿದ ದಿವ್ಯಾ ಸತೀಶ್ ಶೆಟ್ಟಿ ಇವರಿಗೂ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಜಯಂತಿ ರೈ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೆಳಗಿ ಹತ್ತೂರಿಗೆ ಬೆಳಕಾಗುವ ಕಾಲವಿದು. ದೀಪವು ಜ್ಞಾನದ ಸಂಕೇತ. ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ. ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ. ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ. ಆರೋಗ್ಯಂ ಧನ ಸಂಪದಃ. ಕಳೆದ 10 ವರ್ಷಗಳಿಂದ ಸಾಯಿಧಾಮ ಲೇಔಟ್ನ ನಿವಾಸಿಯಾಗಿದ್ದು ದಿವಂಗತ ಬಾಲಸುಬ್ರಹ್ಮಣ್ಯರವರ ಧರ್ಮಪತ್ನಿಯಾಗಿರುತ್ತಾರೆ. ಮೋಹಿನಿ ಇವರು ಕೂಡ ಕಳೆದ 10 ವರ್ಷಗಳಿಂದ ಸಾಯಿಧಾಮ ಲೇಔಟ್ನ ನಿವಾಸಿಯಾಗಿದ್ದು ದಿವಂಗತ ಕೃಷ್ಣ ಎಂಬವರ ಧರ್ಮಪತ್ನಿಯಾಗಿರುತ್ತಾರೆ. ಪುಷ್ಪ ಇವರು ಕಳೆದ 2 ವರ್ಷಗಳಿಂದ ಸಾಯಿಧಾಮ ಲೇಔಟ್ನ ನಿವಾಸಿಯಾಗಿದ್ದು ದಿವಂಗತ ಪ್ರದೀಪ್ ರವರ ಪತ್ನಿಯಾಗಿರುತ್ತಾರೆ. ಹಾಗೆ ನಳಿನಾಕ್ಷಿ ಇವರು ಕಳೆದ 10 ವರ್ಷಗಳಿಂದ ಪ್ರತಿದಿನ ಶ್ರೀ ಬಾಬನ ನೈವೇದ್ಯಕ್ಕೆ ಹಾಲಿನ ಸೇವೆಯನ್ನು ನೀಡುತ್ತಿರುತ್ತಾರೆ. ಈ ಹಿರಿಯರು ಪ್ರತಿದಿನ ನಿಸ್ವಾರ್ಥ ಸೇವೆಯ ಮೂಲಕ ಬಾಬಾ ಮಂದಿರದಲ್ಲಿ ನಿತ್ಯ ನಿರಂತರ ಸೇವಾರ್ಥಿಯಾಗಿರುತ್ತಾರೆ.
ಮಹಿಳಾ ಸಂಗಮದ ಈ ಭವ್ಯ ವೇದಿಕೆಯಲ್ಲಿ ದಶಮ ಸಂಭ್ರಮದ ಸವಿ ನೆನಪಿಗೆ ಗಣ್ಯರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಈ ಎಲ್ಲ ಮಾತೆಯರು ಸದಾ ಶ್ರೀ ಶಿರಡಿ ಬಾಬರ ಸದಾನುಗ್ರಹ ಅವರ ಮೇಲಿರಲಿ, ಹಾಗೆ ಅವರಿಗೆ ಶುಭವಾಗಲಿ ಎಂದು ಸದಾಶಯವನ್ನು ಬಯಸುತ್ತಿದ್ದೇವೆ. ಗಣ್ಯರು ಅವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ 4 ಜನ ಮಹಿಳಾ ಸಮಾಜ ಸೇವಕರಾಗಿರುತ್ತಾರೆ. ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತೇವೆ. ನಿಮ್ಮ ಕೈ ಚಪ್ಪಾಳೆಯ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಚಿತ್ರಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ಕೈ ಚಪ್ಪಾಳೆಯ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಡ್ಯಂ ಒಂದೇ ಭಾರತ ಮಾತರಂ. ತಾಯಿ ಭಾರತಿಗೆ ವಂದಿಸುತ್ತಾ, ಸ್ಥಳದೇವರಾದ ಶಿರಡಿ ಸಾಯಿಬಾಬನ ಪಾದಕ್ಕೆ ವಂದಿಸುತ್ತಾ, ಇವತ್ತಿನ ಶಿರಡಿ ಸಾಯಿಬಾಬಾ ಮಂದಿರದ ದಶಮಾನೋತ್ಸವದ ಅಂಗವಾಗಿ ಆಯೋಜಿಸಲಾದಂತಹ ಮಹಿಳಾ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನನ್ನ ಆತ್ಮೀಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರೇ, ಅದೇ ರೀತಿ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸಮಯ ಭಾಷಣ ಕೇಳುವುದಲ್ಲ, ಊಟದ ಹೊತ್ತಾಗಿದೆ. ಕೆಲವರು ಊಟ ಮಾಡಿದ್ದಾರೆ. ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ನನ್ನಲ್ಲಿರುವ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲು ನಾನು ಇಷ್ಟಪಡುತ್ತೇನೆ. ಬಹುಶಃ ಸರಿಯಾದ ಸಮಯದಲ್ಲಿ ನಾವು ಒಂದು ಹೊಸ ಚಿಂತನೆಯನ್ನು ಇಟ್ಕೊಂಡು ಇಲ್ಲಿ ಸೇರಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಎಲ್ಲ ಮಾತೆಯರು ಒಂದಾಗಿ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕು ಎಂದು ನಾವಿಂದಿಲ್ಲಿ ಅಂದುಕೊಳ್ತೇವೆ. ತಾಯಿ ಯಾವತ್ತೂ ಶಕ್ತಿ ಸ್ವರೂಪಿಣಿ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಧರ್ಮ ಉಳಿದಿದೆಂದರೆ ಅದಕ್ಕೆ ತಾಯಿಯೇ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಎಲ್ಲ ವಿಷಯವನ್ನು ನೆನಪು ಮಾಡಿಕೊಳ್ಳುತ್ತಾ ದೇಶದ ಭಾವೈಕ್ಯತೆಯನ್ನು ನಮ್ಮಲ್ಲಿ ತುಂಬಿಕೊಂಡು ಸಮಾಜಕ್ಕೆ ಏನಾದರೂ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಮಹಿಳಾ ಸಂಗಮನವನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ. ನಾವೆಲ್ಲರೂ ಯೋಚನೆ ಮಾಡ್ತಿದ್ದೇವೆ ಏನಂದರೆ ಸಮಾಜಕ್ಕೆ ನಾವೇನಾದರೂ ಮಾಡಬೇಕು. ಎಲ್ಲರಲ್ಲೂ ಕೂಡ ತುಡಿತಾ ಇದೆ. ಇಲ್ಲಿ ಕೂತ ಎಲ್ಲ ಮಾತೆಯರಲ್ಲಿ ಒಂದು ಆಲೋಚನೆ ಇದೆ, ನಾನೇನಾದರೂ ಮಾಡಬೇಕು ಸಮಾಜಕ್ಕೋಸ್ಕರ, ನನ್ನ ಧರ್ಮಕ್ಕೋಸ್ಕರ, ನನ್ನ ಸಂಸ್ಕೃತಿಗೋಸ್ಕರ. ನಾನು ನನ್ನ ಕೈಯಿಂದಾದಷ್ಟು ಏನಾದರೂ ಮಾಡಬೇಕು. ಆದರೆ ಸಮಯದ ಅಭಾವ ನಮಗಿದೆ. ಅನೇಕ ತೊಂದರೆಗಳು ಮಾತೆಯಂದಿರಿಗೆ ಬರ್ತದೆ. ಅದು ಸಂಸಾರದ ಹೊಣೆ ಆಗಿರ್ಬೋದು, ಮಕ್ಕಳ ಹೊಣೆ ಆಗಿರ್ಬೋದು, ಗಂಡ ಅತ್ತೆಯರ ಹೊಣೆ ಆಗಿರ್ಬೋದು. ಆದರೆ ಎಲ್ಲ ಏನು ನಮಗೆ ಜವಾಬ್ದಾರಿಗಳಿದೆ ಅದನ್ನು ಮರೆತು ನಾವೊಂದು ಆಲೋಚನೆ ಮಾಡಬೇಕೇನೆಂದರೆ
ಹೆಣ್ಣು ತನ್ನೊಳಗಿರುವ ಜಡತ್ವವನ್ನು ಹೋಗಲಾಡಿಸಿ ಚೈತನ್ಯವನ್ನು ತುಂಬಿಕೊಳ್ಳುವಂಥ ಆದಿಶಕ್ತಿ. ಅದು ನಾವು ನೆನಪು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಏನನ್ನು ಆಲೋಚನೆ ಮಾಡಿದ್ದೇವೆ ಅದು ನಮಗೆ ಸಾಧಿಸಲಿಕ್ಕೆ ಸಾಧ್ಯವಿದೆ. ಕತ್ತಲೆಯಿಂದ ಬೆಳಕಿನಡೆ ಇಡೀ ಜೀವರಾಶಿಯನ್ನು ಕೊಂಡೋಗೋಳು ಯಾರೆಂದರೆ ಅದು ತಾಯಿ. ಹೆಣ್ಣು ಕೇವಲ ಮನೆಗೆ ಸೀಮಿತ, ಅಡುಗೆ ಮನೆಗೆ ಸೀಮಿತ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಯಾಕಂದರೆ ಒಂದು ಹೆಣ್ಣಿನಲ್ಲಿ ಕರ್ತವ್ಯದ ಆಲೋಚನೆ, ಮಾತೃತ್ವ, ಅದೇ ರೀತಿ ನಾಯಕತ್ವ, ಈ 3 ಗುಣಗಳು ಕೂಡ ಹೆಣ್ಣಿಗೆ ಹುಟ್ಟಿನಿಂದಲೇ ಬಂದಿದೆ. ಅದರಿಂದ ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ ನಾವು ಏನಾದರೂ ಮಾಡಲೇಬೇಕು. ಆ ಶಕ್ತಿ ಪ್ರತಿಯೊಂದು ಏನು ಮಾತೆಯರಲ್ಲಿ ಕೂತಿದ್ದಾರೆ ಅವರಲ್ಲಿ ಖಂಡಿತವಾಗಿಯೂ ಇದೆ. ಯಾಕಂದರೆ ಬಂಧುಗಳೇ, ನಮ್ಮ ದೇಶ ಮಾತ್ರ ಪ್ರಧಾನವಾದ ದೇಶ. ನಾವು 3 ರೀತಿಯ ತಾಯಂದಿರಿಗೆ ಗೌರವವನ್ನು ಕೊಡ್ತೇವೆ. ಒಂದು, ತಾಯಿ ಸಮಾನವಾಗಿ ನೋಡುವಂಥ ನಮ್ಮ ಗೋಮಾತೆ. ಎರಡನೇದಾಗಿ ನಾವು ಏನು ಇಲ್ಲಿ ಇದ್ದೇವೆ, ನಾವು ಏನು ಇಲ್ಲಿ ನೆಲೆಸಿದ್ದೇವೆ ಅಂತ ಒಂದು ಭಾರತ ಮಾತೆ, ಮತ್ತು ನಮಗೆ ಜನ್ಮ ನೀಡಿದಂಥ ನಮ್ಮ ಜನ್ಮದಾತೆ. ಈ 3 ತಾಯಂದಿರಿಗೆ ನಾವು ಯಾವಾಗಲೂ ಗೌರವವನ್ನು ಸಲ್ಲಿಸ್ತೇವೆ. ನೀವು ನೋಡಿ, ಯಾವ ಧರ್ಮದಲ್ಲಿಯೂ ಕೂಡ, ಯಾವ ಮತದಲ್ಲಿಯೂ ಕೂಡ ಮಾತೆಯರಿಗೆ ಒಂದು ತಾಯಿಯ ಸ್ಥಾನವನ್ನು ಕೊಟ್ಟೋದಿಲ್ಲ. ನಾವು ಹೇಳ್ತೇವೆ, ಯತ್ರ ನಾರ್ಯಸ್ತು ಪೂಜತೆ ರಮತೆ ತತ್ರ ದೇವತಾ. ಇದು ನಮ್ಮ ಧರ್ಮದಲ್ಲಿ ಮಾತ್ರ ಇರೋದು, ಹಿಂದೂ ಧರ್ಮದಲ್ಲಿ ಮಾತ್ರ ಇರೋದು. ಅಂತ ಪೂಜನೆಯ ಒಂದು ಸ್ಥಾನವನ್ನು ನಾವು ತಾಯಂದಿರಿಗೆ ಕೊಟ್ಟಿದ್ದೇವೆ. ಆ ಸ್ಥಾನಕ್ಕೆ ಗೌರವ ಕೊಡುವಂಥ ಕೆಲಸ ನಮ್ಮ ತಾಯಂದಿರಿಂದ ಆಗಬೇಕು ಬಂಧುಗಳೇ. ನಾನು ಆಗಲೇ ಹೇಳಿದ್ದೇನೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು ಉಳಿಲಿಕ್ಕೆ ಕಾರಣ ಯಾರಂದರೆ ಅದು ತಾಯಂದಿರು. ಆದರೆ ಈಗ ಏನಾಗಿದೆ ಅಂದರೆ ಇದನ್ನೆಲ್ಲ ನಾವು ಮರೆತು ಸ್ವಲ್ಪ ಮಲಗಿದ್ದೇವೆ. ಆದ್ರಿಂದಲೇ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಸ್ವಲ್ಪ ಅವನತಿಗೆ ಹೋಗಲಿದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ಈ ಮಲಗಿಂದ ನಾವು ನಿದ್ರಾ ಅವಸ್ಥೆಯಲ್ಲಿ ಇದ್ದೇವೆ, ಅದರಿಂದ ಸ್ವಲ್ಪ ಎದ್ದು ಸಮಾಜಮುಖಿಯಾದ ಕೆಲಸವನ್ನು ನಾವು ಮಾಡಲೇಬೇಕು. ನಿಮ್ಗೆ ಗೊತ್ತಿದೆ, ನಮ್ಮ ದೇಶ ವೀರ ವನಿತೆಯರ ದೇಶ. ನಾವು ಹೇಳುವುದಾದರೆ ದೇಶಕ್ಕೆ ಸೈನಿಕನಂಥ ಮಗನನ್ನು ಕೊಟ್ಟಂಥ ಜೀಜಾಬಾಯಿ ಅಂತ ದೇಶ, ದೇಶಕ್ಕೆ ಧೀರ ಸನ್ಯಾಸಿಯನ್ನು ಕೊಟ್ಟಂತಹ ಭಾನುಮತಿಯವರು ಜನಿಸಿದಂಥ ದೇಶ ನಮ್ಮದು. ಅದೇ ರೀತಿ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ 23 ವರ್ಷದ ಯುವಕನ ಬಲಿದಾನ ಮಾಡಿದಂಥ ವೇದಾವತಿಯವರ ದೇಶ. ಇವೆಲ್ಲರ ರಕ್ತ ನಮ್ಮ ಕಣಕಣಗಳಲ್ಲಿ ಹರಿತಾ ಇದೆ. ಆದರೂ ಕೂಡ ನಾವು ಇದನ್ನು ಮರೆತಿದ್ದೇವೆ. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮ ಮಾತೆಯರಿಗೆ ಬೇಸರ ಮಾಡಬಾರ್ದು. ನಾನು ಇದ್ದದನ್ನು ಹೇಳೋದು ಸ್ವಲ್ಪ ಬೇಸರ ಆಗಬಹುದು, ಯಾಕಂದರೆ ನನಗೂ ಕೂಡ ಬೇಸರ ಆಗ್ತಿದೆ. ಎಲ್ಲಿ ಹೋಗಿದೆ ನಮ್ಮ ಸಂಸ್ಕೃತಿ? ಎಂತಹ ಮಾತೆಯರಿದ್ದಾರೆ ನಮ್ಮ ದೇಶದಲ್ಲಿ, ಅದನ್ನು ಮರೆತು ನಾವೀಗ ಜೀವಿಸ್ತಾ ಇದ್ದೇವೆಲ್ಲ ಅಂತ. ಇಂತಹ ಒಂದು ವೀರ ವನಿತೆಯರು ದೇಶಕ್ಕಾಗಿ ತನ್ನ ಮಕ್ಕಳನ್ನೇ ಬಲಿದಾನ ಮಾಡಿದಂಥ ವನಿತೆಯರು ಇದ್ದಂಥ ದೇಶ, ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಯಾಕಂದರೆ ಈ ಮರೆತದರಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಮರೆತಿದ್ದೇವೆ. ಇವರೆಲ್ಲರೂ, ನಾನು ಏನು ಹೇಳಿದೆ, ಜೀಜಾಬಾಯಿ ಆಗಿರ್ಬೋದು, ಭಾನುಮತಿ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಬ್ರಿಟಿಷರ ವಿರುದ್ಧ ನಾರಿ ಶಕ್ತಿಯನ್ನು ಕಟ್ಟಿ ಹೋರಾಡಿದಂಥ ಏಕೈಕ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಿಮ್ಮದೇ ಪಕ್ಕದ ನಮ್ಮದೇ ಊರು ಅಬ್ಬಕ್ಕ, ಉಳ್ಳಾಲದ ರಾಣಿ ಅಬ್ಬಕ್ಕ ಸುಮಾರು 40 ವರ್ಷಗಳ ಕಾಲ ಪೋರ್ಚುಗೀಸರಿಗೆ ವ್ಯಾಪಾರವನ್ನು ಮಾಡಲಿಕ್ಕೆ ಬಿಡದಂಥ ಧೀರ ಮಹಿಳೆ ಉಳ್ಳಾಲದ ರಾಣಿ ಅಬ್ಬಕ್ಕ. ಅದೇ ರೀತಿ ನಿಮ್ಗೆ ಗೊತ್ತಿರ್ಬೋದು, ಸುಮಾರು 300ರಿಂದ 400 ದೇವಸ್ಥಾನಗಳನ್ನು ನಿರ್ಮಿಸಿದಂಥ ಅಹಲ್ಯಾಬಾಯಿ ಹೋಳ್ಕರ್. ಇವರೆಲ್ಲರ ರಕ್ತ, ಇವರೆಲ್ಲರ ಸಂಸ್ಕೃತಿ ಏನಿದೆ ಅದು ನಮ್ಮಲ್ಲಿ ಇದೆ. ಇದನ್ನು ನಾವು ಮರೆತಿದ್ದೇವೆ. ಇವರನ್ನು ಮಾದರಿಯಾಗಿ ತೆಗೆದುಕೊಳ್ಳುವ ಬದಲು ನಾವೀಗ ಏನು ಮಾಡ್ತಿದ್ದೇವೆ ಅಂದರೆ, ಸೀರಿಯಲಲ್ಲಿ ಯಾರು ಆ್ಯಕ್ಟ್ ಮಾಡ್ತಾರೆ ಅವರು ನಮ್ಮ ರೋಲ್ ಮಾಡೆಲ್. ಅದೇ ರೀತಿ ಫಿಲ್ಮ್ಗಳಲ್ಲಿ ಯಾರು ಒಳ್ಳೊಳ್ಳೆ ಸ್ಟಾರ್ಗಳಿದ್ದಾರೆ, ಆ್ಯಕ್ಟ್ರೆಸ್ ಇದ್ದಾರೆ, ಅವರು ನಮ್ಮ ರೋಲ್ ಮಾಡೆಲ್. ಇದರಿಂದಾಗಿ ನಮ್ಮ ಸಂಸ್ಕೃತಿ ಅವನತಿಗೆ ಹೋಗಿದಂತ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೇನೆ. ಒಂದು ವೇಳೆ ತಾಯಿ
ಜೀಜಾಬಾಯಿ ಮನಸ್ಸಲ್ಲಿ ಒಂದು ಆಲೋಚನೆ ಮಾಡಿದರೆ, ನನ್ನ ಮಗನಿಗೆ ಕೇವಲ ರಾಜ್ಯಭಾರ ಮಾತ್ರ ಮಾಡಲಿಕ್ಕೆ, ಅವನಿಗೆ ಸುಖ ಸಂಪತ್ತಲ್ಲಿ ಅವನು ಜೀವಿಸಲಿ ಅಂತ ಆಲೋಚನೆ ಮಾಡಿದರೆ ಬಂಧುಗಳೇ, ಇವತ್ತು ನಾವಿಲ್ಲಿ ಕೂತ್ಕೊಂಡು ಈ ದಶಮಾನೋತ್ಸವ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗಲಿಲ್ಲ. ಅದೇ ರೀತಿ ಇಲ್ಲಿ ಕೂತ ಎಲ್ಲರಲ್ಲಿ ಕೂಡ ಜೀಜಾಬಾಯಿಯ ಅಂಶ ಇದೆ. ಅದರಿಂದ ಪ್ರತಿಯೊಂದು ಮನೆಯಲ್ಲಿ ಶಿವಾಜಿಯಾಗಿ ಮಕ್ಕಳು ಹುಟ್ಟಬೇಕಾದ್ರೆ ನಾವೆಲ್ಲರೂ ಜೀಜಾಬಾಯಿ ಆಗಲೇಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಶ್ರೀರಾಮಚಂದ್ರನಂಥ ಮಗನು ಇರಬೇಕಾದ್ರೆ ನಾವೆಲ್ಲರೂ ಕೌಸಲ್ಯ ಮಾತೆಯಾಗಿ ಪರಿವರ್ತನೆ ಆಗಬೇಕು. ಹಿರಿಯರು ಹೇಳಿದ್ದಾರೆ, ಸಂಸ್ಕಾರ ಎಲ್ಲಿಂದ ಸಿಗೋದು ಅಂತ. ಶಾಲೆಯಲ್ಲಿ ಸಿಗ್ತದ ಸಂಸ್ಕಾರ ನಮ್ಮ ಮಕ್ಕಳಿಗೆ? ಖಂಡಿತವಾಗಿಯೂ ಇಲ್ಲ. ಈಗಿನ ಶಿಕ್ಷಣ ಪದ್ಧತಿಯನ್ನು ನೋಡಿದರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಮಕ್ಕಳಿಗೆ ಹೇಳಿಕೊಡುವಂಥ ಅವಕಾಶ ಅಲ್ಲಿಲ್ಲ. ಆದರೆ ಸಂಸ್ಕೃತಿ, ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಮಕ್ಕಳಿಗೆ ಹೇಳಿಕೊಡುವವರು ಯಾರು? ಆಲೋಚನೆ ಮಾಡಬೇಕಲ್ಲ. ಹಿರಿಯರು ಹೇಳಿದ್ದಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಅದರಿಂದ ಎಲ್ಲರೂ ನಾವು ಆಲೋಚನೆ ಮಾಡಬೇಕು, ಏನಂದರೆ ಸಂಸ್ಕಾರ ಮಕ್ಕಳಿಗೆ ಮನೆಯಿಂದಲೇ ಸಿಗಬೇಕು. ಕೊಡುವವಳು ತಾಯಿ. ಆದರೆ ಈಗ ತಾಯಿ ಏನಾಗಿದ್ದಾಳಂದರೆ ಮಮ್ಮಿಯಾಗಿ ಪರಿವರ್ತನೆಗೊಂಡಿದ್ದಾಳೆ. ಅದೇ ಕಷ್ಟ. ನಿಮ್ಗೆ ಗೊತ್ತಿರ್ಬೋದು, ಮಮ್ಮಿ ಅಂದರೆ ಡೆಡ್ ಬಾಡಿ. ನಮ್ಮ ಅಮ್ಮಂದಿರು ಯಾರೂ ಕೂಡ ಇಲ್ಲಿ ಕೂತವರು ಡೆಡ್ ಬಾಡಿಗಳು ಅಲ್ಲ. ಮನಸ್ಸು ಮಾಡಿದರೆ ಇಡೀ ಸಮಾಜವನ್ನು ಬದಲಾವಣೆ ಮಾಡುವಂಥ ಶಕ್ತಿ ಪ್ರತಿಯೊಬ್ಬ ತಾಯಿಯಲ್ಲಿ ಕೂಡ ಇದೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ಹಿಂದಿನ ನಾಗರಿಕತೆಯನ್ನು ಬರೆದವರು ಮಾಡಿದವರು ಪುರುಷರು, ಈಗಿನ ನಾಗರಿಕತೆಯನ್ನು ಉಂಟು ಮಾಡುವವರು ಸ್ತ್ರೀಯರು. ಅಂತಹ ಒಂದು ಶಕ್ತಿ ನಮ್ಮ ಮಾತೆಯಲ್ಲಿ ಇದೆ. ಅದನ್ನು ನಾವು ನೆನಪು ಮಾಡಿಕೊಂಡು ಈ ಒಂದು ಸಂಸ್ಕಾರ, ಈ ಒಂದು ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಹೆಣ್ಣು ಮಕ್ಕಳಲ್ಲಿ ಸಂಸ್ಕಾರದ ಕೊರತೆಯಿಂದಾಗಿ ನಮ್ಮ ಅನೇಕ ಹೆಣ್ಣು ಮಕ್ಕಳು ಅನ್ಯ ಮತೀಯರ ಒಂದು ಮೋಸದ ಬಲೆಗೆ, ಪ್ರೇಮದ ಬಲೆಗೆ ಬೀಳ್ತಾರೆ. ಅದನ್ನೇ ನಾವು ಲವ್ ಜಿಹಾದ್ ಅಂತ ಹೇಳ್ತೇವೆ. ನಿಮ್ಗೆ ಗೊತ್ತಿರ್ಬೋದು, ಯಾವುದೋ ಒಂದು ನಮ್ಮ ಹೆಣ್ಣು ಹುಡುಗಿ ಹತ್ರ ಕೇಳಿದರೆ ಹೇಳ್ತಾಳೆ, ನನ್ನ ಅಬ್ದುಲ್ಲಾ ಅಂಥವನಲ್ಲ ಅಂತ. ನನ್ನ ಅಬ್ದುಲ್ಲಾ ತುಂಬ ಒಳ್ಳೆಯವನು, ಅವನಂಥವನು ಖಂಡಿತವಾಗಿಯೂ ಅಲ್ಲ. ಆದರೆ ಅವಳಿಗೆ ಯಾವಾಗ ಅದು ಗೊತ್ತಾಗುವುದಂದರೆ 30-40 ಪೀಸ್ಗಳಾಗಿ ಫ್ರಿಜ್ಜಿನೊಳಗೋ ಅಥವಾ ಒಂದು ಸೂಟ್ ಕೇಸ್ನೊಳಗೋ ಅವಳು ಬರುವಾಗ ಮಾತ್ರ ಅವಳಿಗೆ ಗೊತ್ತಾಗೋದು. ಈ ಹೆಣ್ಣು ಮಗಳು ಲವ್ ಜಿಹಾದಿಗೆ ಬಲಿಯಾಗಬೇಕಾದ್ರೆ ಯಾರು ಕಾರಣ? ನಮ್ಮ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮಲ್ಲಿ ಇರುವಂತಹ ಒಳ್ಳೆಯ ಪುಸ್ತಕಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ನಮ್ಮ ದೇವರುಗಳು, ನಮ್ಮ ದೇವಸ್ಥಾನಗಳು, ಇದರ ಬಗ್ಗೆ ಒಂದು ವೇಳೆ ನಮ್ಮ ಹೆತ್ತ ತಾಯಿ ಆ ಮಗುವಿಗೆ ಹೇಳಿಕೊಟ್ಟಿದ್ರೆ ಖಂಡಿತವಾಗಿಯೂ ಯಾವ ಹೆಣ್ಣು ಮಗಳು ಕೂಡ ಲವ್ ಜಿಹಾದಿಗೆ ಬಲಿಯಾಗಲು ಸಾಧ್ಯವಿಲ್ಲ. ಇದನ್ನು ನಾವು ಮೊದಲು ಮಾಡಬೇಕು. ಇದು ನಮ್ಮ ಕೆಲಸ. ಅಲ್ಲದೆ ಆ ಒಂದು ನಾವು ಮೂರ್ಖರ ಪೆಟ್ಟಿಗೆ ಅಂತ ಹೇಳ್ತೇವೆ, ನೋಡಬೇಕು. ಎಂಟರ್ಟೈನ್ಮೆಂಟ್ ನಮಗೆ ಬೇಕು, ತುಂಬ ಕೆಲಸಗಳಿದೆ, ಅದರಿಂದ ನಮಗೆ ಸ್ವಲ್ಪ ವಿರಾಮ ಬೇಕು. ನೋಡಬೇಕು ಸೀರಿಯಲ್ಗಳನ್ನು. ಎಂಥದನ್ನು ನೋಡಬೇಕು ಅದು ಆಲೋಚನೆ ಮಾಡಬೇಕು. ಎಂತಹ ಸೀರಿಯಲ್ಗಳನ್ನು ನಾವು ಮಕ್ಕಳಿಗೆ ತೋರಿಸಬೇಕು ಅದನ್ನು ನಾವು ಆಲೋಚನೆ ಮಾಡಬೇಕು. ಈಗಲೇ ನೀವು ಗೊತ್ತಿರ್ಬೋದು, 8ನೇ ತರಗತಿ 9ನೇ ತರಗತಿ ಇರುವಾಗ ಮಕ್ಕಳಿಗೆ ನಾವು ಮೊಬೈಲ್ ಫೋನ್ ಕೊಡ್ತೇವೆ. ಅವರ ಕೈಗಿಂತ ಉದ್ದ, ಹಿಡಿಲಿಕ್ಕೆ ಆಗೋದಿಲ್ಲ. ಸ್ಟೇಟಸ್ ನಮಗೆ ದೊಡ್ಡ ಮೊಬೈಲ್. ನಮ್ಮ ಮಗ ನಾನೊಂದು ಶಿಕ್ಷಕಿ, ಅಲ್ಲಿ ಬರುವ ಹೆತ್ತವರು ಹೇಳ್ತಾರೆ, ನನ್ನ ಮಗನಿಗೆ ಎಲ್ಲ ಗೊತ್ತುಂಟು, ಕಲಿಯುವುದೊಂದು ಬಿಟ್ಟು. ಮೊಬೈಲಲ್ಲಿ ಏನು ಇನ್ಸ್ಟಾಗ್ರಾಮ್ ಇದೆ, ಏನು ವಾಟ್ಸಪ್ ಇದೆ, ಏನು ಸ್ನ್ಯಾಪ್ಚಾಟ್ ಇದೆ, ಅದೆಲ್ಲ ರಪರಪ ಮಾಡ್ತಾನೆ. ತುಂಬ ಬುದ್ಧಿವಂತ ಅದರಲ್ಲಿ. ಆದರೆ ಸಂಸ್ಕಾರ ಬಂದಾಗ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅದು ಗೊತ್ತಿಲ್ಲ. ನಾವು ಏನು ಎಣಿಸ್ತೇವೆ ಅಂದರೆ ಬಂಧುಗಳೇ, ಸಣ್ಣ ಮಗು ಇರುವಾಗಲೇ ನಾವು ಮಕ್ಕಳ ಬಗ್ಗೆ ಏನು ಆಲೋಚನೆ ಮಾಡ್ತೇವೆ ಅಂದರೆ, ಅವನನ್ನು ಯಾವಾಗ ಇಂಜಿನಿಯರ್ ಮಾಡೋದು, ಯಾವ ಕಾಲೇಜಿಗೆ ಸೇರಿಸೋದು. ಅದು ಇಂಜಿನಿಯರಿಂಗ್ ಮತ್ತು ಕಾಲೇಜ್ ಮತ್ತೆ ಈಗಲೇ ಒಂದು 2 ವರ್ಷ 3 ವರ್ಷ ಇರುವಾಗ LKGಗೆ ಎಲ್ಲಿ ಹಾಕೋದು?
ಎಷ್ಟು ಡೊನೇಷನ್ ಕೊಡುವ ಸಂಸ್ಥೆ ಇದೆ. ಅವನು ದೊಡ್ಡದಾಗಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಹಣ ಸಂಪಾದನೆ ಮಾಡಬೇಕು, ಅದು ತನ್ನಷ್ಟಕ್ಕೆ ಆಗ್ತದೆ. ಆದರೆ ಆ ಮಗು ಸಂಸ್ಕಾರವಂತವಾದ ಮಗು ಆಗಿದೆಯಾ, ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಬಂಧುಗಳೇ. ಯಾವಾಗ ನಾವು ಸೀತಾ ಮತ್ತು ಸಾವಿತ್ರಿಯನ್ನು ಮರೆತೇವ, ಆವತ್ತಿಂದ ನಮ್ಮ ಸಮಾಜ ಅವನತಿಗೆ ಹೋಗಿದೆ. ನಿಮ್ಗೆ ಗೊತ್ತಿರ್ಬೋದು, ಸೀತಾ ಮಾತೆ 14 ವರ್ಷ ಕಾಲ ಶ್ರೀರಾಮ ಜೊತೆ ಕಾಡಿಗೆ ಹೋದ್ಲು. ಯಾಕೆ? ಸೀತಾಮಾತೆಗೆ ಮನೆಯಲ್ಲಿ ಏನು ಇರಲಿಲ್ವಾ? ಆಸ್ತಿ, ಅಂತಸ್ತು, ವೈಭೋಗ ಎಲ್ಲ ಇತ್ತು. ಆದರೂ ಕೂಡ ಗಂಡನ ಜೊತೆ 14 ವರ್ಷ ಕಾಡಿಗೆ ಹೋದ್ಲು. ಆದರೆ ನಮ್ಮ ಹುಡುಗಿಯರಿಗೆ ಮದುವೆ ಆಗಿ ಸ್ವಲ್ಪ ಮನೆಯಲ್ಲಿ ಅತ್ತೆದು ಸಮಸ್ಯೆ ಅಥವಾ ಗಂಡಂದು ಸಮಸ್ಯೆ ಆದರೆ 2 ದಿವಸದಲ್ಲಿ ಅಮ್ಮನ ಮನೆಗೆ ಬಂದು ಡೈವರ್ಸ್ ಮಾಡ್ತಾರೆ. ಎಲ್ಲಿ ಹೋಗಿದೆ ನಮ್ಮ ಸಂಸ್ಕೃತಿ? ಆದ್ರಿಂದ ಯಾವತ್ತು ನಾವು ಸೀತಾ ಮಾತೆಯನ್ನು ಮರೆತೇವ, ಯಾವತ್ತು ನಾವು ಸಾವಿತ್ರಿ ಮಾತೆಯನ್ನು ಮರೆತೇವ, ಅಲ್ಲಿಗೆ ನಮ್ಮ ಸಂಸ್ಕೃತಿ ಅವನತಿಗೆ ಹೋಗಿದೆ ಬಂಧುಗಳೇ. ಇದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಮಾತ್ರವಲ್ಲದೆ ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಗರ್ಭಿಣಿಯಾಗಿರುವಾಗ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಿದ್ರು, ಒಳ್ಳೊಳ್ಳೆ ಕಥೆಗಳನ್ನು ಕೇಳ್ತಿದ್ರು. ಜೀಜಾಬಾಯಿ ಗರ್ಭಿಣಿ ಆಗಿರುವಾಗ ಆಲೋಚನೆ ಮಾಡಿದ್ಲಂತೆ, ನನಗೆ ಖಡ್ಗ ಕತ್ತಿ ವರಸೆ ಮಾಡಿ ಯುದ್ಧ ಮಾಡಬೇಕು, ಅದನ್ನು ಕಲಿಬೇಕು. ಆದ್ದರಿಂದ ಜೀಜಾಬಾಯಿಯ ಆ ಸ್ವರ್ಣ ಗರ್ಭದಲ್ಲಿ ಶಿವಾಜಿ ಅಂತ ಮಹಾನಾಯಕ ಹುಟ್ಟಲಿಕ್ಕೆ ಸಾಧ್ಯ ಆಯಿತು. ಈಗ ನಮ್ಮ ಹೆಣ್ಣು ಮಕ್ಕಳು ಗರ್ಭಿಣಿ ಆದರೆ ಬೆಡ್ ರೆಸ್ಟ್, ಏನು ಕೆಲಸ ಮಾಡಲಿಕ್ಕಿಲ್ಲ. ಎಲ್ಲ ಝೊಮ್ಯಾಟೊ, ಸ್ವಿಗ್ಗಿ ಅಲ್ಲಿಂದ ತರಿಸಿ ತಿನ್ನುವಂಥದ್ದು, ರೀಲ್ಸ್ ನೋಡುವಂಥದ್ದು, ಮೊಬೈಲ್ ನೋಡುವಂಥದ್ದು, ಇಂಥ ಒಂದು ನಮಗೆ ವ್ಯವಸ್ಥೆ ಇದ್ದರೆ ನಾವು ಹೇಗೆ ಶಿವಾಜಿ ಅಂತ ಮಕ್ಕಳನ್ನು ಎಣಿಸ್ಬೋದು? ಹೇಗೆ ನಾವು ವಿವೇಕಾನಂದರಂಥ ಮಕ್ಕಳು ನಮಗೆ ಹುಟ್ಟಬೇಕಂತ ಭಾವಿಸ್ಬೋದು? ಇದರಿಂದ ನಾವೆಲ್ಲರೂ ಹೊರಗೆ ಬಂದು ಒಟ್ಟು ಸೇರಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಗೋಸ್ಕರ ನಾವು ಆಲೋಚನೆ ಮಾಡೋಣ. ಏನು ನಮ್ಮ ಋಷಿಮುನಿಗಳು, ಏನು ನಮ್ಮ ಪೂರ್ವಜರು ಬಲಿದಾನವನ್ನು ಮಾಡಿದ್ದಾರೆ, ಅದನ್ನು ಉಳಿಸುವಂಥ ಕೆಲಸ ನಮ್ಮ ಮಾತೆಯರಿಂದ ಆಗಬೇಕು. ಸ್ವಾಮಿ ವಿವೇಕಾನಂದರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಒಂದು ಸ್ತ್ರೀಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಂದು ಸಮಾಜದ ನಡುವೆಗೆ ನಿಲ್ಲಿಸಿದ್ರೆ ಇಡೀ ಸಮಾಜವನ್ನು ಬದಲಾವಣೆ ಮಾಡಿಸುವ ಶಕ್ತಿ ಆ ಸ್ತ್ರೀಗೆ ಇದೆ. ಅಂತಹ ಒಂದು ಶಕ್ತಿ ನಮ್ಮಲ್ಲಿದೆ ಬಂಧುಗಳೇ. ಅದನ್ನು ನಾವು ಅರಿತುಕೊಂಡು ಸಮಾಜಮುಖಿಯಾದ ಕೆಲಸವನ್ನು ನಾವು ಮಾಡೋಣ. ನಾವು ಹೇಳ್ತೇವೆ, ಆಲೋಚನೆ ಮಾಡಬೇಕು ಬಂಧುಗಳೇ. ಕಾಲ ಬದಲಾಗಿದೆ, ಖಂಡಿತವಾಗಿಯೂ ಕಾಲ ಬದಲಾಗಿದೆ. ಕಾಲ ಬದಲಾವಣೆ ಆಗದಿದ್ರೆ ಸಮಾಜ ನಡೆಯುವುದಿಲ್ಲ, ಏನೂ ಆಗೋದಿಲ್ಲ. ಆದರೆ ನಮ್ಮ ಸಂಸ್ಕೃತಿ ಅವನತಿಗೆ ಹೋಗುವಷ್ಟು ಬದಲಾವಣೆ ಬೇಕಾ? ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಉಡುಗೆ ತೊಡುಗೆಯನ್ನು ತೊಡಿಸ್ತೇವೆ? ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಕಾನ್ವೆಂಟ್ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ತೇವೆ. ಅಲ್ಲಿ ಮಗುವಿಗೆ ಬಳೆ ಹಾಕ್ಲಿಕ್ಕಿಲ್ಲ, ಹಣೆಗೆ ಕುಂಕುಮ ಇಡಲಿಕ್ಕಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ತಲೆಗೆ ಹೂ ಮುಡಿಲಿಕ್ಕೆ ಗೊತ್ತಿಲ್ಲ. ಅಂಥ ಮಕ್ಕಳು ಹೇಗೆ ನಮ್ಮ ಧರ್ಮವನ್ನು ಅರಿತುಕೊಳ್ತಾರೆ? ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಮಗೆ ಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಬೇಕು, ಇಂಗ್ಲೀಷ್ ಮೀಡಿಯಂ ಬೇಕು, ಆದರೆ ನಮ್ಮ ಸಂಸ್ಕೃತಿಯನ್ನು ಮರೆಯುವಷ್ಟು ಇರಬಾರ್ದು. ಅದನ್ನು ನಾವು ಆಲೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಮುಂದಕ್ಕೆ ಅವರು ಈ ಭಾರತ ದೇಶದಲ್ಲಿ ಹಿಂದೂಗಳಾಗಿ ಉಳಿಯಬೇಕಾದ್ರೆ ಈ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಇಲ್ಲಿ ನಿಂತ ಮಾತೆಯವರಿಂದ ಆಗಬೇಕು. ಖಂಡಿತವಾಗಿಯೂ ನಿಮ್ಮಲ್ಲಿ ಶಕ್ತಿ ಇದೆ. ತುಂಬ ನನಗೆ ಖುಷಿ ಆಗ್ತಿದೆ, ಇಷ್ಟೊತ್ತಿನಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಮಾತೆಯರು ಸೇರಿದ್ದಾರೆ ಅಲ್ವಾ? ಹೌದಾ ಅಲ್ವಾ? ಅದರಿಂದ ಯಾವ ಸಂಘಟನೆ ನಮಗೆ ಇದೆಲ್ಲ ಕಲಿಸಿಕೊಡ್ತದೆ ಅಂಥ ಸಂಘಟನೆಯ ಕಾರ್ಯಕರ್ತರಾಗುವ. ವಿಶ್ವ ಹಿಂದೂ ಪರಿಷತ್ತಲ್ಲಿ ಮಾತೃಶಕ್ತಿ ಮತ್ತು ದುರ್ಗಾವಾಹಿನಿ ಅಂತ ಒಂದು ಮಹಿಳಾ ಘಟಕ ಇದೆ. ಅದರಲ್ಲಿ ನಾವು ಅವರ ಜೊತೆ ಕೈಗೂಡಿಸಿ ಏನೆಲ್ಲ ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡ್ತಾರೆ ಅದರಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಬಂಧುಗಳೇ. ನಮ್ಮ ಧರ್ಮ ಉಳಿದ್ರೆ ದೇಶ ಉಳಿದ್ರೆ ನಮ್ಮ ರಾಜ್ಯ ಉಳಿದ್ರೆ ನಮ್ಮ ಮಂಗಳೂರು ಉಳಿದ್ರೆ ಇದು ಮಾಡೂರು. ಅದನ್ನು ನಾವು ಉಳಿಸುವಂಥ ಕೆಲಸವನ್ನು ನಾವಿನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಇಲ್ಲಿ 10 ದಿವಸಗಳ ಕಾಲ ಸಂಭ್ರಮದಿಂದ ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೀರಾ, ಇದು ಈ ವರ್ಷಕ್ಕೆ ಮಾತ್ರ ಸೀಮಿತವಾಗದೆ ಮುಂದೊಂದು ದಿನ ಪ್ರತಿ ವರ್ಷ ಪ್ರತಿನಿತ್ಯ ಸಾವಿರಾರು ವರ್ಷಗಳ ಕಾಲ ಇದೇ ಸ್ಥಳದಲ್ಲಿ ಇಂಥದೇ ಒಂದು ಕಾರ್ಯಕ್ರಮ ನಡೆಸುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಾವು ಎಚ್ಚೆತ್ತುಕೊಳ್ಬೇಕು ಬಂಧುಗಳೇ. ಅದಕ್ಕೋಸ್ಕರ ಇಷ್ಟೊಂದು ಸಂಖ್ಯೆ
ವೇದಿಕೆಯಲ್ಲಿ ಮಾತೆಯರು ನೀವು ಸೇರಿದಿರಿ. ಶಕ್ತಿಯ ಸಂಗಮ ಖಂಡಿತವಾಗಿಯೂ ಕೂಡ ಇಲ್ಲಿ ಆಗಿದೆ. ನಾವೊಂದು ಸಂಕಲ್ಪ ಮಾಡೋಣ. ಯಾವ ಗೋಮಾತೆಯನ್ನು ನಾವು ತಾಯಿ ಅಂತ ಪೂಜಿಸ್ತೇವೋ ಆ ಗೋಮಾತೆಯ ರಕ್ಷಣೆ ನನ್ನದು ಎಂಬ ಭಾವನೆ ನಮ್ಮಲ್ಲಿ ಬರಬೇಕು. ಕೇವಲ ಸಂಘಟನೆಯವರ ಮಾತ್ರ ಕೆಲಸ ಅಲ್ಲ. ಪ್ರತಿಯೊಬ್ಬ ತಾಯಿ, ಪ್ರತಿಯೊಬ್ಬ ಹಿಂದೂ ಯಾರಿಲ್ಲಿ ಕುಳಿತುಕೊಂಡಿದ್ದಾರೆ, ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ತಾಯಿಗೆ ಸಮಾನವಾದ ಗೋಮಾತೆಯನ್ನು ಉಳಿಸಿಕೊಳ್ಳುವುದು. ಅದೇ ರೀತಿ ಇಲ್ಲಿ ಈ ಮಾಡೂರಿನ ಪರಿಸರದಲ್ಲಿ ಒಂದೇ ಒಂದು ಹಿಂದೂ ಕುಟುಂಬ ಮತಾಂತರ ಆಗುವುದಿಲ್ಲ ಎಂಬ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡೋಣ. ಮಾತ್ರವಲ್ಲದೆ ನಮ್ಮ ಒಂದೇ ಒಂದು ಸಹೋದರಿ ಯಾವ ಅನ್ಯ ಮತೀಯನ ಪ್ರೀತಿಯ ಬಲೆಗೆ ಬಿದ್ದು ತನ್ನ ಜೀವನವನ್ನು ಕಳ್ಕೊಳ್ತಾಳ ಅಂತಹ ಒಂದು ಘಟನೆಯು ಕೂಡ ಈ ಮಾಡೂರಿನ ಪರಿಸರದಲ್ಲಿ ಆಗಬಾರದು ಎಂಬ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡೋಣ ಬಂಧುಗಳೇ. ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಆಲೋಚನೆಯನ್ನು ಮಾಡಿ ಈ ಸಂಕಲ್ಪದೊಂದಿಗೆ ನಾವು ಇಲ್ಲಿಂದ ತೆರಳಿದರೆ ಮಾತ್ರ ಈ ಮಹಿಳಾ ಸಂಗಮಕ್ಕೆ ಒಂದು ಅರ್ಥ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಟ್ಟು ಇಷ್ಟು ಹೊತ್ತು ನನಗೆ ಈ ಎರಡು ನನ್ನ ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ಈ ದಶಮಾನೋತ್ಸವ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಒಮ್ಮೆ ನಾವು ಎಲ್ಲರೂ ಕೈ ಮೇಲೆ ಎತ್ತಿ ಭಾರತ್ ಮಾತೆಗೆ ಒಂದು ಘೋಷಣೆಯನ್ನು ಹಾಕೋಣ. ಬಲೋ ಭಾರತ್ ಮಾತಾ ಕಿ. ಜೋರಾಗಿ ಸ್ವಲ್ಪ ಹಾಕೋಣ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್. ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಮಾತನಾಡಿದ ತಮಗೆ ಆತ್ಮೀಯ ಧನ್ಯವಾದಗಳು. ಮುಂದಿನ ಶುಭ ಹಾರೈಕೆಯ ಮಾತುಗಳಿಗಾಗಿ ಶ್ರೀಮತಿ ಜಯಲಕ್ಷ್ಮಿ ಇವರು. ಒಂಜಿ ಸನ್ಮಾನ ಒಂಜಿ ಬಾರಿ ಮಲ್ಲ ಒಂಜಿ ಖುಷಿತ ವಿಷಯ. ದಯಪಟ್ಟು ಅಕ್ಕಲೊಂಜಿ ಬಾಬನ ಸೇವೆ ಮಂತಿರು ಅವೇ ರೀತಿ ಐನು ಗುರುತಿಸಿದ ಆ ಅಪ್ಪೆನಕ್ಲೆ ಮಂತಿನ ಒಂಜಿ ಸೇವೆ ಅವು ಮಸ್ತ್ ಖುಷಿ ಆಂಡ್ ಅಂಚನೆ ಎಂಕ್ ಅವಕಾಶ ಕೊಡ್ತೀನಂಚಿನ ಈ ಬಾಬಾ ಮಂದಿರದ ಮಾತಾ ಅಧ್ಯಕ್ಷರಿಗೆಲ್ಲ ಪದಾಧಿಕಾರಿಗೆಲ್ಲ ನಮಸ್ಕಾರ ಸಂದ ಒಂದು ಎನ್ನ ಪಾತ್ರಿಗೆ ವಿರಾಮ. ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಶ್ರೀಮತಿ ಸುರೇಖಾ ರಾಜ್ ಇವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಈ ಕಾರ್ಯಕ್ರಮದಿಂದ ನಿರ್ಗಮಿಸುತ್ತಿದ್ದಾರೆ. ಧನ್ಯವಾದಗಳು ಇವರಿಗೂ. ಶುಭ ಹಾರೈಕೆಯ ಮಾತುಗಳಿಗಾಗಿ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಇವರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಇದು ಒಂದು ಥರ ನನ್ನ ತವರು ಮನೆ ಥರನೇ. ಯಾಕಂದರೆ ನಾನು ಇಲ್ಲೇ ಇದ್ದೆ, ತುಂಬ ವರ್ಷ ನಾನು ಇಲ್ಲೇ ಇದ್ದವಳು ಕೂಡ. ಅದಕ್ಕಾಗಿ ಇಲ್ಲಿಗೆ ಬರುವುದಂದರೆ ತುಂಬ ಖುಷಿ ಆಯಿತು. ಸುರೇಶ್ ಅಣ್ಣನ ನಾನು ಚಿಕ್ಕದಿರುವಾಗಲೇ ನನ್ನನ್ನು ನೋಡಿದ್ದಾರೆ. ಸೊ ಇಲ್ಲಿ ಬಂದು ಈ ಸಭೆಯಲ್ಲಿ ಕೂತ್ಕೊಳ್ಳೋದು ಕೂಡ ನನಗೆ ಸೌಭಾಗ್ಯನೇ. ಹಾಗೆ ಇಲ್ಲಿ ಬಂದು ಈ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಹಾಗೆ ಈ ಮಂದಿರದಿಂದ ತುಂಬ ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾ ಇದೆ ಕೂಡ, ಹಾಗೆ ಇನ್ನೂ ಕೂಡ ನಡೀಲಿಕ್ಕಿದೆ. ಅದಕ್ಕೆ ಇಲ್ಲಿ ಬಂದು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಸ್ನೇಹಿತೆ ದಿವ್ಯಾ ಸತೀಶ್ ಇವರಿಗೂ ಧನ್ಯವಾದ ಹೇಳಿಕೊಳ್ಳುತ್ತಾ ಮಂದಿರದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು. ಮುಂದಿನ ಮಾತುಗಳಿಗಾಗಿ ಶ್ರೀಮತಿ ಲಕಿತಾ ಆರ್ ಶೆಟ್ಟಿ ಇವರು. ದಶಮಾನೋತ್ಸವ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿಯವರೇ, ಹಾಗೆ ಎಲ್ಲ ವೇದಿಕೆಯಲ್ಲಿರುವ ಮಾತೆಯರೇ ಹಾಗೂ ಇಲ್ಲಿ ಸೇರಿರುವ ಮಾತೆಯರೇ, ಬಂಧುಗಳೇ ಹಾಗೂ ಪುಟಾಣಿ ಮಕ್ಕಳೇ, ಸುರೇಖಾ ರಾಜ್ ಅವರೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾವೇನು ಹೆಚ್ಚು ಹೇಳಬೇಕಂತಿಲ್ಲ ಧನು ಅಕ್ಕ. ಯಾಕೆಂದರೆ ನಮ್ಮ ಇಡೀ ರಾಷ್ಟ್ರದ ಇಡೀ ದೇಶ ಅಂದರೆ ನಮ್ಮದೊಂದು ಭಾರತ ದೇಶ, ಅದು ಒಂದು ಹಿಂದೂ ರಾಷ್ಟ್ರ ಆಗಬೇಕಂತ ನನ್ನ ಆಸೆ. ನಾನು ಸಾಯುವ ಮೊದಲು ಒಂದು ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಅಂಥ ಪ್ರಧಾನಮಂತ್ರಿಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ, ನರೇಂದ್ರ ಮೋದಿಜಿಯವರು. ಇನ್ನು ಹಾಗೆಯೇ ಉತ್ತಮ ಕೆಲಸ ಮಾಡುವ ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಗಲಿ. ಹಾಗೆಯೇ ನಮ್ಮ ರಾಷ್ಟ್ರ ಒಂದು ಹಿಂದೂ ರಾಷ್ಟ್ರ ಆಗಲಿ. ಹಾಗೆ ಇಲ್ಲಿ ಸುರೇಶ್ ಅಣ್ಣನವರು ಹಿಂದೂಗಳ ಮನೆ ಮಾಡಿ ಹಿಂದೂಗಳಿಗೆ ಮಾಡಿ ದೇವರ ಕೆಲಸವನ್ನು ಮಾಡಲು
ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ನನ್ನ ಪರವಾಗಿ ಅಭಿನಂದನೆಗಳು. ಹಾಗೆಯೇ ನನಗೆ ಈ ಕಾರ್ಯಕ್ರಮಕ್ಕೆ ಬರಲು ಅವಕಾಶ ಮಾಡಿಕೊಟ್ಟಂಥ ನನ್ನ ಅತ್ತೆಯವರಾದಂಥ ಜಯಂತಿ ಅಕ್ಕನವರೇ, ಹಾಗೆಯೇ ಕೋಟೆಕಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ದಿವ್ಯ ಶೆಟ್ಟಿಯವರೇ ಹಾಗೂ ಎಲ್ಲ ಈ ಕಾರ್ಯಕ್ರಮದ ಅಧ್ಯಕ್ಷರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮ ಚುಟುಕಾದ ಮಾತುಗಳಿಗಾಗಿ ಧನ್ಯವಾದಗಳು. ಮುಂದಿನ ಶುಭ ನುಡಿಗಾಗಿ ಶ್ರೀಮತಿ ದೀನಮಣಿ ರಾವ್ ಇವರು. ಓಂ ಗಂ ಗಣಪತೇ ನಮಃ. ಕ್ಷೇತ್ರೀಯ ಎಲ್ಲ ದೈವಗಳನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾತೆಯರು ಇವತ್ತು ವೇದಿಕೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂತಹ ನಾನು ಎಲ್ಲ ಹಿರಿಯ ಕಿರಿಯ ಸಹೋದರರಿಗೆ ಹೃದಯಸ್ಪರ್ಶಿ ನಮನಗಳನ್ನು ಹೇಳ್ತಾ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೊತ್ತು ಮೀರಿ ಹೋಗ್ತಾ ಇದ್ದೆ, ಹೆಚ್ಚು ಮಾತು ರುಚಿಸುವುದಿಲ್ಲ. ಖಂಡಿತ ನಾವೆಲ್ಲ ಇವತ್ತು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ. ಇದೇ ನಮ್ಮ ಭಾಗ್ಯ ಅಂತೇಳಿ ಹೇಳ್ಬೋದು. ಹಿಂದೂ ಧರ್ಮ, ಸನಾತನ ಧರ್ಮ ಇವತ್ತು ಜಗತ್ತಿನಾದ್ಯಂತ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಎಲ್ಲ ದೇಶಗಳಲ್ಲಿ ನೋಡಿದರೆ, ನಾವು ವಾಟ್ಸಪ್ಪಲ್ಲಿ ನೋಡ್ತಾ ಇರ್ತೇವೆ ಡೈಲಿ, ಎಲ್ಲರೂ ಕೂಡ ಇಷ್ಟಪಟ್ಟು ಹಿಂದೂ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ, ಸನಾತನ ಧರ್ಮವನ್ನು ಸ್ವೀಕರಿಸ್ತಾ ಇದ್ದಾರೆ, ನಮ್ಮ ವೈದಿಕ ಮಂತ್ರಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಪಠಣೆ ಮಾಡ್ತಾ ಇದ್ದಾರೆ, ಭಗವದ್ಗೀತೆಯನ್ನು ಪಠಿಸ್ತಾರೆ, ಅದರ ಶ್ಲೋಕಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಪ್ರತಿ ಒಂದು ಜಗತ್ತಿನ ಮೂಲೆಯಲ್ಲಿ ಕೂಡ ಹಿಂದೂ ಧರ್ಮದ ಆ ದೀಪ ಬೆಳಗ್ತಾ ಇದೆ ಅಂತೇಳಿ ಹೇಳುವಾಗ ತುಂಬ ಸಂತೋಷ ಆಗ್ತದೆ. ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮವನ್ನು ನಾಶ ಮಾಡಲಿಕ್ಕೆ ಹಿಂದೆ ಎಂತೆಂಥ ದುಷ್ಟ ಶಕ್ತಿಗಳು ಇಲ್ಲಿ ದಾಳಿ ಮಾಡಿ ಬಂದಿದೆ. ಹಲವಾರು ಮೊಘಲ್ ಸಂತತಿಗಳು, ಖಿಲ್ಜಿ, ಗಜ್ನಿ, ಗೋರಿ ಏನೆಲ್ಲ ಬಂತು ಪಂಗಡಗಳವರದು. ಆದರೆ ಕೂಡ ನಮ್ಮ ಹಿಂದೂ ಧರ್ಮವನ್ನು, ಸನಾತನ ಧರ್ಮವನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಏನೆಲ್ಲ ಪ್ರಯತ್ನ ಪಟ್ಟರು, ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ನಮ್ಮ ಸನಾತನ ಧರ್ಮವನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಹಾಗೆ ಕ್ರಿಶ್ಚಿಯಾನಿಟಿಯನ್ನು ಮಿಷನರಿಗಳು ಬಂದರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು ಎಲ್ಲರೂ ಬಂದರೂ ಕೂಡ ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಸಹ ನಮ್ಮ ಧರ್ಮವನ್ನು, ಸನಾತನ ಧರ್ಮವನ್ನು ಮುಟ್ಲಿಕ್ಕಾಗಲಿಲ್ಲ. ಅದು ಯಾಕೆ ಅಂತೇಳಿ ಹೇಳಿದರೆ, ಇವತ್ತಿನ ದಿನ ಅಂತೇಳಿ ಅಲ್ಲ, ನಮ್ಮ ಹಿಂದೂ ಈ ರಾಷ್ಟ್ರದಲ್ಲಿರುವ ಪ್ರತಿಯೊಬ್ಬ ಮಾತೆ, ಹಾಗೆ ಅವಳಿಗೆ ಹುಟ್ಟುವಂತಹ ಹಿಂದೂ ಹೆಣ್ಮಕ್ಕಳು ಎಲ್ಲ ನಮ್ಮ ಸಹೋದರರಲ್ಲಿ ಕೂಡ ಆ ಒಂದು ಶಕ್ತಿ ಇದೆ. ನಮ್ಮ ಸನಾತನ ಧರ್ಮದಲ್ಲಿ ಆ ಒಂದು ಶಕ್ತಿ ಇರುವ ಕಾರಣ ನಮ್ಮ ಧರ್ಮವನ್ನಾಗಲಿ, ನಮ್ಮ ಯಾವುದೇ ನಮ್ಮ ಸಂಸ್ಕೃತಿ, ಧಾರ್ಮಿಕ ಕೇಂದ್ರಗಳನ್ನೆಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ನಾವೆಲ್ಲರೂ ಕೂಡ ಇವತ್ತಿನ ದಿನ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಧಾರ್ಮಿಕ ಪ್ರಜ್ಞೆ ಕಡಿಮೆ ಆಗ್ತಾ ಇರ್ಬೋದು. ಆ ಪ್ರಜ್ಞೆಯನ್ನು ಹೆಚ್ಚು ಮಾಡುವಂತಹ ಕಾರ್ಯಗಳು, ಚಟುವಟಿಕೆಗಳು ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಆಗ್ತಾ ಇದೆ. ನಾವು ಕಷ್ಟ ಬಂದಾಗ ಮಾತ್ರ ದೇವರನ್ನು ಸ್ಮರಿಸುವುದಲ್ಲ, ಕಣ್ಣೀರಾಕಿ ದೇವರನ್ನು ಬೇಡುವುದಲ್ಲ. ಕಷ್ಟ ಇರಲಿ, ಸುಖ ಇರಲಿ, ದೇವರ ನಾಮಸ್ಮರಣೆ ಮಾಡಬೇಕು, ದೇವಸ್ಥಾನಗಳಿಗೆ ಹೋಗಬೇಕು. ಅಲ್ಲಿ ಆವಾಗ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಸುತ್ತುವರಿದಾಗ ಇಂಥದೇ ಸಮಸ್ಯೆಗಳು ಬಂದರೆ ಕೂಡ ನಾವು ಡಿಪ್ರೆಷನ್ಗೆ ಹೋಗುವುದಿಲ್ಲ. ಖಂಡಿತ ಒಂದು ದಿಟ್ಟ ನಿರ್ಧಾರದಿಂದ, ದಿಟ್ಟ ಮನಸ್ಸಿಂದ ಅದನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಾನು ಒಂದು ರಿಕ್ವೆಸ್ಟ್ ಎಲ್ಲರಲ್ಲಿ ಕೂಡ ಏನಂತೇಳಿ ಹೇಳಿದರೆ, ನಮ್ಮ ಮಕ್ಕಳಲ್ಲಿ ಆದಷ್ಟು ನಮ್ಮ ಧಾರ್ಮಿಕ ಪ್ರಜ್ಞೆ, ಸಂಸ್ಕೃತಿ, ಸಂಸ್ಕಾರವನ್ನು ಬೆಳೆಸ್ತಾ ಹೋಗುವ, ಭಕ್ತಿಯನ್ನು ತುಂಬುವಂತಹ ಕಾಯಕ ಅಂತೇಳಿ ಹೇಳಿದರೆ ಭಜನೆ. ಹೊತ್ತು ಕಂತುವ ಹೊತ್ತಲ್ಲಿ ದೇವರಿಗೆ ದೀಪ ಇಡುವಂತಹ ಕಾರ್ಯ ನಮ್ಮ ಮಕ್ಕಳಿಂದ ಮಾಡಿಸುವ, ಭಜನೆ ಮಾಡಿಸುವ, ಸತ್ಸಂಗ ಕಾರ್ಯಕ್ರಮಗಳು ಹತ್ತಿರ ಧಾರ್ಮಿಕ ಕೇಂದ್ರಗಳಲ್ಲಿ ಯಾವಾಗ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗುವ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ. ನಮ್ಮ ಧರ್ಮ ಉಳಿದ್ರೆ ನಮ್ಮ ದೇಶ ಉಳಿತದೆ, ನಮ್ಮ ರಾಜ್ಯ ಉಳಿತದೆ. ಆಗಲೇ ಹೇಳಿದ್ದಾರೆ, ನಮ್ಮ ಊರು ಉಳಿತದೆ, ನಮ್ಮ ಮನೆ ಉಳಿತದೆ, ನಮ್ಮ ಮನೆ ಹೆಣ್ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಆತ್ಮೀಯ ಧನ್ಯವಾದಗಳು. ಈ ವೇದಿಕೆಯಲ್ಲಿರುವ ಹಿರಿಯರಾದ ಶ್ರೀಮತಿ ವೇದಾವತಿ ಗಟ್ಟಿ ಇವರಿಂದ 2 ಮಾತುಗಳು. ಮುಗುಳು ಮಾತಿರಲ್ಲ ಪಾತಿರಿ ಕನ್ನಡ ಪಾತಿರಿ ಯಾನ್ ಮಾತ್ರ ತುಳುಟೆ ಪಾತಿವೆ ದಯಪಂಡಾಯನ ಸಾಯಿಬಾಬನ ವಿಷಯದ ಮಾತ್ರ ಮಿರಾಕಾಲಾಯನ ವಿಷಯನು ನಿಖಲ್ನ ದುಂಬುದು ಎರಲ್ಲೇ. ಈ ಸಾಯಿಬಾಬನ ಶ್ರೀ ಸಾಯಿಬಾಬನ ಪಾದೋಗ ಅಡ್ಡ ಬರೋದು. ಓಂ ಶ್ರೀ ಮಂಜುನಾಥಾಯ ನಮ, ಓಂ ಶ್ರೀ ನಾಗಬ್ರಹ್ಮಣೇ ನಮ. ಈ ಜಾಗದ ಕಾರ್ಣಿಕದ ದೇವರನ್ನು ಮನಸಾರೆ ನೆನೆತಂದು ಸೋಮನಾಥ ದೇವರನ್ನು ದುಂಬತ್ತ ದೀವೊಂದು ವೇದಿಕೆ ಇಳಿತನ ಸನ್ಮಾನ್ಯ ಸಭಾ ಅಧ್ಯಕ್ಷರೇ, ಅಂಚನೆ ಗೌರವಾನ್ವಿತ ಬಿನ್ನೆರೆ, ಎದುರುಡಿತ್ತಿನ ಎಂಕಲ್ನ ಸಭಿಕರೆ, ಅಂಚನೆ ಬಂಧುಲೆ ನಿಖಿಲಿಗೆ ಶ್ರೀ ಸಾಯಿಬಾಬನ ಆಶೀರ್ವಾದ ಮಾತ್ರೆ ಎಲ್ಲ ಉಪ್ಪಾಡ ಪಂಡದಕ್ಕೆ ಏನೊಂದು ನಿಖಿಲ್ನ ದುಂಬು ರಡ್ಡು ಅನ್ನು ಸಾಯಿಬಾಬನ ಮಿರಾಲ್ ಕಾಲ ಆಯ್ನ ವಿಷಯವನ್ನು ನಿಖಲಿ ಪನ್ನರೆ ರಡ್ಡು ಉಂಟದೆ.
2 ನಿಮಿಷ ಆಪುನ 3 ನಿಮಿಷ ಆಪುನ ಗೊತ್ತುಜ್ಜಿ ಅಣ್ಣ ಒಂಜಿ ವಿಷಯ ಪಂಜರ ಮಾತ್ರ ಉಂತದೆ ನೆರಡೆ ಒಂಜಿ ಸಂದರ್ಭ ಎಂಕ್ ಶಿರಡಿ ಸಾಯಿಬಾಬಾ ನಡೆ ಪೋಯರೆ ಭಾರಿ ಆಸೆ ಇತ್ತು ದಾದನ ಬಾಬಾ ಎಂಕ್ ಎತ್ತೈಜೀರು ನಾ ಏನು ಪಂಡ ಮಸ್ತ್ ಎನ್ನ ಸಂಬಂಧ ದಾಖಲೆ ಎಂಕ್ಲ ನೆರೆ ಕರೆ ತಾಕಲೆ ಮಾತೆರ್ಲ ಪೋಂದುತ್ತೀರು ಎಂಕ್ ದಾಯ ಬಾಬಾ ಇರು ಎತ್ತ ಉಜಾರು ಇರ್ ನಡೆ ದಾಯನ ಏನು ಬರ್ಪ ಉಜಾರು ಪಂಪಣಕ್ಕೆ ಏನೊಂದುತ್ತೆ ಎನ್ನ ಮೆಗಿದಿತ್ತಲ್ಲ ಬೊಂಬಾಯ್ಡು ಆ ಟೈಮ್ ಪಣಂತಲ್ಲ ಮಾತೆರ್ಲ ಬತ್ತೇರಕ್ಕ ಈರ್ಲವರ ಬಲೆ ಎಂಕ್ಲೆ ಇರೇ ಶಿರಡಿ ಸಾಯಿಬಾಬಾ ನಡೆ ಯಾಳ್ಲೆ ತಂದು ಪೋಪೆ ಇರೇ ವಜ್ರಶ್ರೀ ದೇವ ನಡೆ ಯಾಳ್ಲೆ ತಂದು ಪೋಪೆ ಈ ದಾಯ ಬೇಜಾರು ಅನ್ ಪರಂದು ಪಣೊಂದುತ್ತಲ್ಲ ಆಂಡಲ ಎಂಕ ಅಪಗಲ ಪಾಯರ ಅಜ್ಜಿ ಪಂಡ ಎಂಕ್ಲೆ ಮಸ್ತ್ ಕೈಕಂಜಿತ ಅದು ಕೃಷಿತ್ತು ನಡೆದದು ಬಿಡ್ದು ಪೈರ ಹಾಪುಜಿ ಆ ಸಂದರ್ಭಗಳು ಒಂದು ಸರ್ತಿ ದಾನಾಗ ಎಂಗ್ಲೆ ಒಂದು ಎಲ್ಲಿಯ ಪ್ರವಾಸ ತಿಕ್ಕಂಡು ಆ ಪ್ರವಾಸೋಡು ಎಂಗ್ಲೆ ಸಂಬೂರ್ದ ಸುರಾಜ್ ಪನ್ಪನಾರು ತಿಕ್ಕೇರು ಆರೆಡ ಪಾತಿರ್ದನಾಗ ಯಾನು ನಿಕ್ಲೆ ಲೆತ್ತೊಂದು ಪಪ್ಪೆ ಬಂಡೇರು ಐಕೆ ಎಂಕುಲು ದಾನೆ ಬಂಡ ಯಾನು ದಾನೆ ಬಂಡ ಯಾನು ಭವ್ಯ ಪೂರ್ಣಿಮಾ ದಾನೆ ಬಂಡ ಬಂಡ ಎಂಕುಲೆ ಟೂರ್ ದೀಪ ಎಂಕುಲೆ ಮನ್ಪ ಈರ್ ಗೈಡ್ ಆದ ಬಲೆ ಬಸ್ ನೀರು ಮನ್ಪುಲೆ ಬಂಡ ಅಪ್ಪಾಗ ಆ ಒಂದು ಪಂಡೇರು ಒತ್ತೊಂಡೇರು ಅಂಚೆ ಎಂಕುಲು ದಾನೆ ಮಂತ ಗೊತ್ತನ್ನ నువ్వే ಏಪ್ರಿಲ್ದ ಸಂದರ್ಭಡು 16 ತಾರೀಕು ಆ ಥರ ದಾದಾನ ಗೊತ್ತಿಜ್ಜಿ ಸುಮಾರು ವರ್ಷ ನಂಗೆ 7 ವರ್ಷ ಆ ಸಂದರ್ಭ ಎಂಗಳು ಟೂರು ದಿಯ ಎಂಗಲ್ನ ಭವ್ಯ ನಾಕಲ್ಡ ಪೂರ್ಣಿಮಾಡ ಪಂಡ ಜನ ಮನ್ಪನ ಕೆಲಸ ನಿಕಲ್ನ ದೈವದೇವರ ನಟ್ಟುನ ಕೆಲಸ ಎನ್ನ ಯಾ ಪಂಡ ಓಡೆ ಪೋಪುಂಡಲ ಎಂಕ್ಲೆ ದೈವದೇವರೊಂದು ಮುತ್ತದಿ ಓಡು ಎನ್ನ ಕೊಂಡನದಲ್ಪ ಮೂಜಿ ದೈವದೇವರೆಗಳು ಉಂಟು ಮಲ್ಲಿಗೆದಿ ಒಂದು ಸೋಮನತ ದೇವರಿಗೆ ರುದ್ರಾಭಿಷೇಕ ಕೊರೊಂದು ಕುತ್ತಾರ್ದಾಜಾಗ ಬಾಜಲು ಬೀಡದಿ ಇದು ಎಂಗಲ್ನ ಬೆಮ್ಮೆರ್ನವಳು ಪೂಜೆ ಕಟ್ಟಾದು ಅರಿಬಕ್ಕ ಕಲ್ಲೊಟ್ಟಪ್ಪೆ ನಡೆ ಹಾಗೆಲ್ಲ ಕೊರೊಂದು 5 ಬಕ್ಕ ಎಂಕಲು ಪ್ರವಾಸ ಒಪ್ಪಿದಾರ್ದನಕ್ಲೆ ಎಂಕಲು ಆ ಸಂದರ್ಭದ ಪೊರ್ಲುಡುಪಿದಡೆ ಶನಿವಾರ ಪಾಯ ಮಂಗಳವಾರ ಬರಿಯಾರೆ ಅಂದು ಇತ್ತಂಡು ಆ ಸಂದರ್ಭದ ಪೊರ್ಲುದ ಎಂಕುಲೆ ಅಡಿಗೆ ಮನ್ಪೆರೆ ಪಂಡದು ಎಂಕುಲು ನವೀನೆ ಮತ ಇತ್ತೇರು ಅಡಿಗೆ ಮನ್ಪೆರೆ ಎಂಕುಲು ಲೆತ್ತೊಂದು ಪೋದುತ್ತ ಆ ಅಪ್ಪಗ ದಾನೆ ಆತನ ಗೊತ್ತನ್ನ ಪುರ್ಲು ಪೋಯ ಪೋದು ದುಮುನಾನಿ 2:30 ಗಂಟೆಗೆ ಮಂಗಳದೇವಿರ್ದ ಪಿದಾರ್ದು ಮನದಾನಿ ಎಂಕಲು ಮಿನಿ ತಿರುಪತಿ ನೆಕ್ ಎತ್ಯ ಬಾರಿ ಪುರ್ಲದ ದೇವಸ್ಥಾನ ಖುಷಿ ಅಣ್ಣ ತುಯ್ಯರೆ ತಿರುಪತಿದ ಲೆಕ್ಕನೆ ಇತ್ತಂಡು ಅಣ್ಣ ದಾದ ಅಣ್ಣಲ 5 ಬಕ್ಕ ದಾನೆ ಮಂತ ಎಂಕಲು ಪುರ್ಲು ಬಾಕಿದ ದೇವಸ್ಥಾನ ಪೋಯ ಅಷ್ಟಗಣಪತಿ ನಾ ಒಂಜಿ ದೇವಸ್ಥಾನ ಇತ್ತಂಡು ಅಡ್ದಕ್ಕ ಪಂಡರಾಪುರ ಶನಿಸಿಂಗನಾಪುರ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಮಾತ ಇತ್ತೇನೆ ಅಂಚ ಪೋದು ಬಣ್ಣಾಗ ಎಂಕಲು ತುಂಡು ತುಂಡು ಮಂತು ಪಂಟೆ ಪೂರ ಪಂಪುಜಿ ಟೈಮುದ ಅಭಾವ ಇತ್ತನೆ ಹಿಡ್ದು ತುಂಡು ತುಂಡು ಮಂತು ಪಂಟೆ ಆ ಟೈಮುಡು ಅನಾಗ ಎಂಗಳಿಗೆ ಪ್ರವಾಸ ಮತ್ತದು ಪಿರ ಬರಿಯಾರೆ ಅನಾಗ ಎಂಗಳಿಗೆ ಅಡಿಗೆ ಮಂತದ್ದು ಮತ್ತು ದಿಂಜಾದು ಎಂಗಳು ಲಾಸ್ಟ್ಗೆ ಪಿರ ಬರ್ಪುನಿಂದ ಅಂದಾಜಿದ ಮಲ್ಪೆರೆ ಆನಾಗ ಒಂಜಿ ತಿಕ್ಕಡೆ ಬೇತೆ ಹಳ್ಳಿ ಪ್ರದೇಶವು ದಯಪಂಡ ಪ್ರವಾಸಿನಕ್ಲೆ ಮಾತ್ರ ಆ ಹೋಟೆಲ್ ಬಾಕಿ ದಕ್ಕಲೆಗೆ ಆ ಹೋಟೆಲ್ ಹತ್ತು ಅಲ್ಪ ಇಲ್ಲುಲ ಇಜ್ಜಿ ಕೈತಲ್ಲ ಅಂಗಡಿ ಮುಗ್ಗಟ್ಟುಲ ಇಜ್ಜಿ ಆ ಸಂದರ್ಭಗನಾಗ ಎಂಕಲೆಗೆ ದಾನ್ಯಾನ್ ಪಂಡ ಅವಳು ಆ ವನಸದ ಪೊರ್ತಾತನು 1:30 ಗಂಟೆ ಆತನು 1:30 ಗಂಟೆ ಆಪನ ಸಂದರ್ಭ ಎಂಗಳಿಗೆ ವನಸಗೆ ಎಂಗಳು ರೆಡಿ ಮಾಡ್ತಿರತ್ತ ಎಂಗಳು ಜವಾಬ್ದಾರಿ ವಹಿಸಿದ್ರತ್ತ ಪನ್ಪನ ಉದ್ದೇಶ ಅದಿ ಒಂದು ಎಂಗಳು ವನಸಗನ್ನ ಲಕ್ಕೊಂದು ಮಧ್ಯಾಹ್ನದ 2 ಗಂಟೆದ ಪೊರ್ತುಗ ಆ ಹೋಟೆಲ್ದ ಬಾಗಿಲು ಜತ್ತದು ಒಂಜಿ ಗಳಿಗೆ ಅನಾಗ ಬೊಬ್ಬೆ ಕೆಂಡುಲ ಹಿಡ್ದು ಬಾಲೆ ಬೂರ್ದುನು ನೂರೆ ಕಾರೊಂದುಂಡು ಕೈಕಾರು ಬೂರ್ದು ಹೋತುನು ಮತ್ತೆ ತತ್ತದು ಪೋತುನು ದಾದ ಮಲ್ಪನೆ ಗೊತ್ತುಜ್ಜಿ ಲೆತ್ತೊಂದುಲ್ಲೇರು ಎಂಚಿನ ಮನ್ಪೆರೆಲ್ಲ ಗೊತ್ತುಜ್ಜಿ ಪಿರ ಪೋದುತುನಾಗ ಎಂಕ್ಲಿಗೆ ಕೈಕಾರು ಬೂರ್ದು ಪೋಂಡು ಆತೊಡ್ತಾನೆ ಎಂಗಲ್ನಾಗ ಹಿಡಿತನಾರು ಸುರಾಜ್ ಬಂಡೇರು ಮನಿ ಪಚ್ಚಿ ದಾಲಾಪಚ್ಚಿ ಸಾಯಿಬಾಬಾಗ್ಲೇರು ಬಂಡೇರು ಆಂಡಲ ಎಂಕ್ಲಿಗೆ ಪೋಡಿಗೆ ಅಜ್ಜಿ 6 ದಾನೆ ಬಂತೇರಿ ಇಂಚೆನೆ ಪುನಃ ಕಣದತ್ತ ಬತ್ತಲೆ ಕಣೆ ಬಾಲೆನು ಕಣತೇರು ಆ ಟೇಬಲ್ದ ಮಿತ್ತದಿಯರು ಜಪಡಾಯರು ಮೋನೆಗೆ ನೀರು ಚಿಮ್ಮಾಯರು ಕೈ ಒಚ್ಚಿಯರು ಕಾರು ಒಚ್ಚಿಯರು ಮಾತಾಲ ಮಂತೇರು ಅಂಡಲ ಬಾನೆ ನುರೆ ಕಾರ್ದು ಬಾಲೆ ಚೌಲಿ ಅದು ಹೋತುನು ಬಾಲೆ ಬಂಡ 10ನೇ ಕ್ಲಾಸದ ಆ ಸಂದರ್ಭ ಮಾತೆರ್ಲ ಪಂಡೇರು ಸಾಯಿ ಲೆಪ್ಪುಗ ಸಾಯಿ ಪನ್ಕ ಸಾಯಿಬಾಬಾ ಆಸುರದ ಕೊರ್ಪೇರು ಮಾ 10 ಜನ ಸಾಯಿಬಾಬಾ ಲೆಪ್ಪುನಾಗ ಮೇರ್ ಮೆಣಪುನಂಗೆ 10 ಜನ ಸಾಯಿ ಲೆಪ್ಪುನಾಗ ಸಾಯಿಬಾಬಾ ಪ್ರತ್ಯಕ್ಷ ಓಲು ಪಂಡ ಎಂಕಲ್ ನಾ ಹೋಟೆಲ್ದ ಬಾಕಲ್ದು ನಿಕಲ್ ನಂಬರ್ ಪರ ನಿಕ್ಲೇಗೆ ಬಿಡ್ತಾನ ಮಾತೆರ್ಲ ಪಂಡೇರು ಸಾಯಿ ಬತ್ತೇರು ಬಂಡೇರು ಅಪ್ಪ ಸೂರಜ್ ಬಂಡೇರು ಸಾಯಿ ಬತ್ತೇರ ಕಾಣಿಕೆ ಕೊಡ್ದು ಒಂಚೂರು ಪ್ರಸಾದದ ತೊಲ್ಲೆ ಆ ಪ್ರಸಾದನ ನೆಕ್ಕ ಪಾಡಗ ಬಂಡೇರು ಅಂಚೆ ಸಾಯಿಬಾಬನ ಪ್ರಸಾದದ ತೊಂಡು ಬಾಲ್ಯದ 4 ಮುಟ್ಟಣ್ಣು ಮುಂಡವ ಪಾಡು ಹಿಡ್ದಕ್ಕ ಒಂಚೂರು ಜೆತ್ತದಾಪನ್ನೇ ಬಾಲೆ ಕಣ್ಣುಬುಲ್ಲಾದ ಆಪನ್ನೇ ಎಂಗಳಿಗೆ ಸಾಯಿಬಾಬಾಗೆ 2 ವನಸು ಕೊರಲೆ ಪಂಡದು ಭವ್ಯಡ 2 ಪಂಡೇರು ತೋಜೋಡು ಅಂಚೆ ಸಾಯಿಬಾಬಾ 2 ವನಸು ಕೊರ್ದು ಬನ್ನಾಗ ಅವಳ ಬೈದನಾರು ಎಂಚನ ಪರ್ಕಟೆ ಕುಂಟು ಭಿಕ್ಷುಕೇರು ಬತ್ತಲೆಕ್ಕ ಬೈದೇರು ಕೈಟೊಂಜಿ ಜೋಲಿಗೆ ಮುಂಡಾಸು ಒಂಜಿ ವೀಣೆ ಪತ್ತೊಂದು ಬತ್ತದು ಖಾಲಿ ನಮ್ಮ ಭಿಕ್ಷುಕರ ನಟ್ಟು ನಕಲೆ ಎಂಚ ಬರ್ಪೇರು ಅಂಚ ಬತ್ತಿತ್ತದೆ ಆಂಡಲ ಎಂಕಲು ಬತ್ತದ ಭವ್ಯನ ದನ್ನ ಬತ್ತದು ವನಸು ಕೊಲ್ಲದು ಆತ ಬರ್ತದ ಎಂಕಲೆ ಅಂಡೇರು ಬಾಲೆ ಉಸಾರ ಬಲೆ ಎನಿಕಲು ಬತ್ತದು ವನಸು ಅನ್ಫುಲೆ ಬಂಡೇರು ಅಥವಾ ಸುಮಾರು ಕೊರ್ತಾದುತ್ತನು ಆ ಸಂದರ್ಭದ ಎಂಕಲು ಬಂದಾಗ ಈತೇ ಕೈತಾಲ್ಗೆ
ಈತೆ ಕೈತಲ್ಗೆ ಅಲ್ಲ ಬಾಬೇಲ ಅಂತರ ಪಣ ನಂಬೈರಲ್ಲ ಈತ ಅಂತರಗುಲ್ಲ ಅರ್ನ ಗಡ್ಡ ಈತುಂಡು ಈತೆಗುಲ್ಲ ಅರ್ನ ಮೋನೆ ತುದು ಎಂಕ ನಾಲಾಯ ಬರ್ಪಜಿ ಪಾತೆರೇರೆ ಅಂಡ ದಾಳ ಆರ್ಲಾಯನ್ನ ಮೋನೆ ತುಪ್ಪುನಿ ಆರ್ನ ಮೋನೆ ತುಪ್ಪುನಿ ಅಣ್ಣ ಪಾದ ಮುಟ್ಟೇರೆ ಎಂಕ ಕೊಂಚ ಅವಕಾಶ ತಿಕ್ಕಿಚಿ ಅವೇ ವರ್ಷೋಡು ಎಂಕಲು ಅವೇ ವರ್ಷೋಡು ಪ್ರವಾಸ ಫಸ್ಟ್ ದೀನ ಇರ್ಬೇಕ ಆಜಿ ಸರ್ತಿ ಶಿರಡಿಗೆ ಪಾಯ 2 ತಿಂಗಳಿಗೆ ಬರ ಆಜಿ ಸರ್ತಿ ಶಿರಡಿಗೆ ಹೋದು ಬತ್ತ 5 ಬಕ್ಕದ ನೆಂಡು ಬಾಲೆ ಮಾತೆರ್ಲ ಅಕ್ಕದು ಹುಷಾರಾದು ಜೋಗಲ್ನೊಟ್ಟಿಗೆ ಗೊಬ್ಬೆರೆ ಪೋದು 5 ಬಕ್ಕ ಗೊಬ್ಬುದು ಮಾತ ಇರ್ನಲ್ಲ ವನಸಾದು ಎಂಗಳು ಮಾತ ಬಾಜನೊಂದು ನೆಕ್ಕ ಡಿಕ್ಕಿ ಮಾತ ಪಾರ್ದು ಎಂಗಳು ನನ್ನ ಪಿದಾಡುವನ್ನು ಪನ್ನಾಗ ಸಾಯಿಬಾಬಾ ದಾನವಂತೇರು ಪಂಡ ಬಸದಲ್ಪ ಮೂಲು ಉಂಚ ಕುಲ್ದೇರು ಮುಟ್ಟು ಬಡ್ತು ನಲ್ಪ ಅವಳು ಕೊಲ್ಲುದು ಕೊಕ್ಕರ ಕುಲ್ದೇರು ಸಾಯಿಬಾಬಾ ಮಾತೆರೆಲ್ಲ ತುಯ್ಯರತಿ ಕೀಜೇರು ಅರ್ಧಾಸಿ ಜನಕ್ಕೆ ತುಯ್ಯರತಿ ಕೀರಿ ಏರೇ ಭಕ್ತಿಯನ್ನು ಅಗಲಿಗೆ ತೋಜಿದೇರು ಅಂಚಾದಪ್ಪನಾಗ ಮೂಲು ಕೊಲ್ಲುದು ಎಂಗಳು ಮಾತ ಪೋನಾಗ ಸಿಂಚಂಚ ಟಾಟ ಮಂತೊಂದುಲ್ಲೇರು ಎಂಗಳು ಬಸ್ ಬಡ್ದು ಮಾತೆಲ್ಲ ಬಸ್ ಸ್ಟಾರ್ಟ್ ಮನ್ಪನಾಗ ಬಾಬಾ ಉಲ್ಲೇರ ಇಂಚ ತಿರುಗುತ್ತುನಾಗ ಬಾಬಾ ಇಜ್ಜೇರು ಬಾಬಾ ಮಾಯಕತ್ತೀರು ಅಂಚಾದಪ್ಪನಾಗ ಎಲ್ಲಿಯ ಚುಟುಕಾದ ಪಾತ್ಯರ್ನ ಬಾಬನ ವಿಷಯ ಮಸ್ತ್ ಹೆಂಗೆ ಖುಷಿಯಾದೊಂದು ಮೊಗಲ ಮಾಡೋರು 10 ವರ್ಷದ ದಶಮಾನೋತ್ಸವ ಆಚರಿಸೋಣಂಚಿನ ವಿಷಯಡು ಸಾಯಿಬಾಬಾ ಓಲಿ ಇತ್ತಂಡಲ್ಲ ನಿಕಲು ಭಕ್ತಿಡು ನಂಬ್ಯಾಡ್ದಂಡ ಭಕ್ತಿಡು ಆಚರಿಸ ಪಂಡ ಸಾಯಿಬಾಬಾ ವಾರು ಉಪಡನೆಲ್ಲ ಬತ್ತು ನಮ್ಮನ ಆದರ್ಶವೇರು ಆಯ್ತಾ ಮಿರಾಕಲ್ ಒಂಜಿ ರಡ್ಡತ್ತು ಎಂಕ್ಲೆಗೆ ಆತನ ರಡ್ಡು ಮುಜ್ಜಿ ಮಿರಾಕಲ್ ಉಂಡು 5 ಬಕ್ಕ ಎಂಗಳು ಬತ್ತದು ಸಾಯಿಬಾಬಾನ ಒಂಜಿ ಪುಸ್ತಕನ ದೆತ್ತೊಂದು ಐನು ಓದುದು 5 ಬಕ್ಕ ಬಾಬನ ಒಂಜಿ ಉದ್ಯಾಪನೆ ಮಂತದು 5 ಬಕ್ಕ ಎಂಕಲು ಐನು ನಿರ್ಮಿಸಿದ ಈ ಬಾಬನ ಮಿರಾಕಲ್ದ ವಿಷಯ ನಿಖಲು ಒಂಜಿ ಪನ್ಯರೆ ಎಂಕ್ ನಿಖಲು ಅವಕಾಶ ಮಂತು ಕುರ್ನ ಈ ಮಹಿಳಾ ಸಮಿತಿದ ಅಧ್ಯಕ್ಷರೇ ಸಮಿತಿ ದಕ್ಲೆ ಮಾತೆರೆಗಳ ವಂದನೆ ಮಂತೊಂದು ಎನ್ನರಡ್ಡು ಪಾತೆರೆ ನುಂತವೆ ಧನ್ಯವಾದಗಳು ಅಮ್ಮ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಂದ ಅಧ್ಯಕ್ಷೀಯ ಮಾತು. ಮುಖ್ಯದ ಬಂದುಲೆ ಮಿತ್ತು ಚಾವಡಿಡು ಓಲಗಾದ ಈ ಕಾರ್ಯಕ್ರಮದ ಉದಿಪ್ಪನದ ಲೇಸನು ದೀಪ ಅರ್ಲಾದ ಮಾತಾ ಅಪ್ಪೆಲೆನ ಬದುಕಗು ಬೊಲ್ಪಾದು ಪಡು ಪನ್ಪನ ಎಡ್ಡೆಪ್ಪುದ ಮದಿಪ್ಪು ಕೊರಂದೆ ಮಾತೆ ಮುತ್ತು ಪನ್ಪುಲಕನೆ ತನ್ನ ಒವೇ ಒಂಜಿ ಕಜ್ಜೊಡುಲ ಆರು ಅರ್ನ ಇಡೀ ಒಂಜಿ ಕುಟುಂಬ ಅರ್ನ ಮಗಿನಿಕ್ಲೆ ಗೊತ್ತುಪ್ಪು ಪ್ರವೀಣ್ ಪಿಲಾರ್ ಪಂಡದು ತನ್ನ ಅಪ್ಪೆ ಆ ಕಷ್ಟಪತ್ತಿನ ಕಾಲೊಡು ತನ್ನ ಕುಲೇನು ಸಾಂಕೊಂದು ಇಡೀ ಒಂಜಿ ಸಮಾಜಗೂ ಆದರ್ಶಪ್ರಾಯವಾದ ಎಲೆ ಮರತ ಕಾಯಿಲಕ್ಕನೆ ಒಂಜಾತ ಸೇವಾ ರೂಪಡು ಸೇವೆ ಕೊರ್ಪುನಂಚಿನ ಎಂಗಳ ಮಾತಿರ್ನಲ್ಲ ಮುಖ್ಯದ ಅಪ್ಪೆ ಮೀನಾಕ್ಷಕ್ಕ ಇತ್ತನೇ ತುಳುಟ್ಟು ಎಂಗ್ಳಿಗೆ ಮಾತು ಅಪ್ಪೆ ಅದು ಎಂಗ್ಳನ ದೊಡ್ಡಮ್ಮ ದುಪ್ಪುನಂಚಿನ ಕೊಣಾಜೆ ಪಂಚಾಯತದ ಗೌರವಾನ್ವಿತ ಸದಸ್ಯರಾಯನಂಚಿನ ಹಿರಿಯರಾಯನ ವೇದಾವತಿ ಅಕ್ಕ ಪ್ರೀತಿದ ಅಕ್ಕನಕ್ಕಲಾಯನಂಚಿನ ಸೌಮ್ಯಕ್ಕ ಜಯಲಕ್ಷ್ಮಿ ಅಕ್ಕ ಏನ ಮೋಕ್ಯದ ಬಂಟ್ವಾಳದ ಭಾರಿ ದೂರದ ಊರದು ಬತ್ತೇರು ಲಕ್ಕಿತಕ್ಕ ಉಲ್ಲೇರು ಅಂಚೆನೆ ವಿಶೇಷವಾದ ಅಶ್ವಿನಿ ದಿನಮಣಿ ಈ ಒಂಜಿ ಕೂಟದ ಗುರ್ಕಾರ್ಲಾಯನಂಚಿನ ಮುಖ್ಯದ ತಂಗಡಿ ದಿವ್ಯಾ ಅಂಚೆನೆ ಮಹಿಳಾ ಮಂಡಳದ ಅಧ್ಯಕ್ಷರು ಪ್ರಧಾನ ಕಾರ್ಯಂತರು ಸೇರ್ದಿನ ಮಾತಾ ಬಂದುಳೆ ಮಾತೆರ್ಲ ಏಪಲ ಪನ್ಪೇರು ಧನ್ವಕ್ಕ ಈರು ಪಾತೆರಡು ನಿನಿದಾಲ ಪಾತೆರೇಜ್ ನಮ್ಮ ಅಪ್ಪೆಲ್ಲು ಪಂಡ ದಾದ ಅಪ್ಪೆಲ್ಲು ಎಂಚ ಉಪ್ಪೊಲಿ ಅಪ್ಪೆಲ್ಲು ನಮ್ಮ ಜೋಕ್ಲೆಗೆ ಎಂಚ ಸಂಸ್ಕಾರನು ಕೊರಲಿ ನಮ್ಮ ಎಂಚ ಹಿಂದುತ್ವದೊಟ್ಟಿಗೂ ಹಿಂದೂ ರಾಷ್ಟ್ರನು ಕಟ್ಟಾವಲಿ ಪಂಡದು ಮಿತ್ತ ಚಾವಡಿಡು ಕುಲ್ದಿನ ಮಾತ ಅಪ್ಪೆಲ್ಲು ಕೆಬಿ ಕಿನ್ಕದು ಕಣ್ಣಗ ಬುಳಪ್ಪಾವನಂಚಿನ ಕೆಲಸನು ಮಂತೆರು ಬಂದುಳೆ ಈ ಸಂದರ್ಭಡು ಯಾನು ವಿಶೇಷವಾದ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದ ದಶಮ ಸಂಭ್ರಮಗ ಅಪ್ಪೆಲ್ಲೆಗಳ ಒಂಜಿ ಚಾವಡಿ ಕೊರಡು ಅಪ್ಪೆಲ್ಲೆಗಳ ಒಂಜಾತು ಬುದ್ಧಿವಂತಿಕೆದ ಪಾತೆರಗ ಆ ಕೆಬಿ ಕೊಂಡೆಯಾದ ಈ ಸಮಾಜಗೂ ಸಂದೇಶನು ಕೊರಡು ಪಂದ್ ಮಲ್ಲ ಕಜ್ಜಗೂ ಕೈ ಪಾಡ್ದಿನ ಶ್ರೀ ಶಿರ್ಡಿ ಸಾಯಿಬಾಬಾದ ಮಂದಿರದ ಮಾತ ಪದುಕೆರೆಗೆ ಗುರ್ಕಾರ್ಲೆಗೆ ಸರ್ವ ಸದಸ್ಯರಿಗೆ ಮಾತಾ ಎನ್ನ ಊರ್ದ ಅಪ್ಪೆಲ್ಲೆನ ಪರವಾದ ಸುರುಕಾದ ಸೋಲೋಯ್ತದ ಸೊಲ್ಮೆ ಸಂದಾಯ್ತ ಮನ್ಪೆ ಬಂದುಳೆ ಯಾನ ದಾಯಪಂಡ ಸೌಮ್ಯಕ್ಕ ಎಂಕಲ್ ಮಾತ ಪಾತೆರಂದುಪ್ಪ ಒಂಜಾತ್ ವೇದಿಕೆಯನ್ನು ಪಟ್ಟೊಣ್ಣಕ್ಕಲ್ ಅವಳು ಎಂಚಪ್ಪುಣ ಪಣ್ಣಂದಾಂಡ ಎಂಕಲ್ಲ ಈ ಮೆಟೆನ ಮೆಗ್ಗೆ ಮೋಕೆದ ಆಶಿಕ್ಕಲೊಲ್ಲೆ ಗೊತ್ತುಂಡು ಎಂಕಲ್ ನಿರೂಪಕ್ಕಿರ್ಲಂದ್ ಮೈಕ ಕೈಕ ತಿಕ್ಕಂಡ ಒಂಜಾತ ಕಾರ್ಯಕ್ರಮಗಳೇರಾಣ ಬತ್ತಿಜಿಂದಾಂಡ ಬೊಕ್ಕ ಎಂಕಲೆ ಒಯ್ಪೋಡಾಪುಂಡು ದಾಯಪಣ್ಣಂದಾಂಡ 10 ಜನ ಅಣ್ಣ ನಕ್ಲಿತ್ತಂದಾಂಡ ಎಂಕ್ಲೆಗೆ ಸಮಾನತೆ ಕೊರ್ಪು ಚೇರಂದು ಪನ್ಪುಜಿ 2 ಜನ ಅಪ್ಪೆಲ್ಲ ಕೈತಲ್ ಬನ್ನಗನೆ ಚೂರು ಪಾತೆರಂಡೆ ಅವು ಬರ್ತಾಂಡ ಅವೇ
ಲೇಟ್ ಆಂಡನು ಇತ್ತೆಲ್ಲ ಕುಲ್ದಿನ ಅಪ್ಪೆನಕಲ್ ಬಹುಶಃ ನಮ್ಮ ಸನಾತನ ಹಿಂದೂ ಧರ್ಮ ಏತ್ ಗಟ್ಟಿ ಉಂಡು ಪಂಡಂದಾಂಡ ಮಾಡೂರದಂಚಿನ ಊರುಡು ಸಾಮಾಜಿಕ ಕಾರ್ಯಕರ್ತೆಯಾದ ಯಾನ್ ರಾಜಕೀಯಗ ಪೊಪ್ಪೆ ಐದು ಪಕ್ಕ ಬೇತೆ ಬೇತೆ ಅನುಭವಲೇನು ದೊತ್ತೊಂದು ಉಪ್ಪುನಗಲೆ ಕರಿನ ಒಂದು 20 ವರ್ಷದ ದುಮ್ಮುಂದ್ವೇ ಮಾಡೂರದ ಪ್ರದೇಶಡು ಅಂತ್ಯೋದಯದ ಕಲ್ಪನೆ ಉಪ್ಪುನಂಚಿನ ವಲಸೆ ಕಾರ್ಮಿಕರನೊಟ್ಟಿಗೆ ಬೆನ್ನಿ ಬೆಂತಿನ ನೆಂಪುಲಿ ಒಂಜಿ ಸಂದರ್ಭಡು ಬರ್ಪುಂಡು ಆ ಪೊರ್ತುಡು ಕಿನ್ನೆ ಪ್ರಾಯಡು ಎಂಕ್ಲೆನ ಅಜ್ಜಿನಕಲು ಕೊಂಡಾನದ ಜಾತ್ರೆಗೆ ಬನ್ನಗ ಈ ಪ್ರದೇಶ ಎಂಚೆತ್ತಂಡು ಪಣ್ಣಂದಾಂಡ ಮೂಲ ಒರ್ತಿ ಪೊಣ್ಣು ಪುಂಜೋಲು ಪೋಪಿನಲ ಬಾರಿ ಬಂಗಾ ಪನ್ಪುನ ಒಂಜಿ ಪೋಡಿಗೇನು ಇನಿ ಶಿರಡಿ ಸಾಯಿಬಾಬಾ ಪಂಡಿ ಕೂಡ್ಲೆ ಇನಿ ಪುದರ್ಲ ತೂಲೆ ಆ ಒಂಜಿ ಮೂಲಸ್ಥಾನದ ಪುದರ್ದ ಒಟ್ಟುಗು ದಕ್ಷಿಣ ಕನ್ನಡ ಜಿಲ್ಲೆಡು ಅವಲ ನಮ್ಮ ಉಳ್ಳಾಲ ತಾಲೂಕುಡು ಓಲಾಂಡೆಲ್ಲ ಒಂಜಿ ಭಕ್ತಿಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಒವೇ ಒಂಜಿ ಫಲಾಪೇಕ್ಷೆ ಇಜ್ಜಂದೆ ಬತ್ತಿನ ಭಕ್ತರಿಗೆ ಒಂಜಿ ಇಂಬನು ಕೊರ್ದು ಐತ ಪಿರಾವುಡು ಎಲೆ ಮರೆಯ ಕಾಯಿ ಪನ್ಪ ಬಹುಶಃ ಯಾನೊಂಜಿ ಅಣ್ಣನ ಪುದರ್ನ ಉಲ್ಲೇಖ ಮಲ್ಪೆ ಖಂಡಿತವಾದಲ್ಲ ನೇತ ಒಂಜಿ ವಿಶೇಷವಾದ ಕಂಪ್ಲೀಟ್ ಆದ ಒಂಜಿ ಮುತುವರ್ಚಿನ ದೊತ್ತೊಂದು ಈ ಮಂದಿರದ ಪಿರಾವುಡು ಕೇವಲ ಮಂದಿರ ಕಟ್ಟೊಂದು ಪೂಜೆ ಧ್ಯಾನ ಭಜನೆ ಮಾತ್ರ ಏರೆಗ್ಲ ಬಲತ್ತ ಕೈಟು ಕೊರ್ನ ಎಡತ್ತ ಕೈಕು ಗೊತ್ತಾಯಿರ ಬಲ್ಲಿಂದು ದುಂಬುದ ಹಿರಿಯಕ್ಕಳು ಪಂತಿರಿಗೆ ಅಂಚಿನ ಸೇವಾ ಕಾರ್ಯನ ಮನ್ಪುನಂಚಿನ KP ಸುರೇಶರಿಗ್ಲ ಈ ಒಂಜಿ ಪೊರ್ತುಡು ಮಾತ ಅಪ್ಪೆಲೆನ ಪರವಾದ ಮಾತ ಪದುಕೇರ್ನ ಪರವಾದ ಅರಿಗೆ ಸೊಲ್ಮೆ ಸಂದೈತ ಬಂದುಳೆ ದಾಯಪಣ್ಣಂದಾಂಡ ಪಬ್ಲಿಸಿಟಿ ಪನ್ಪ ಎಂಕಲ್ ಪಾತೆರ್ನ ಬೇತೆ ಬೇತೆ ವಿಚಾರಲು ಬರ್ಪುಂಡು ಒವೇ ಒಂಜಿ ಮನುಷ್ಯ ಏಪ ತನ್ನ ಪುದರ್ದ ಪಿರಾವುಡು ಪೋಪೆನ ಆ ಪುದರ್ ಏತ ದಿನ ಒಪ್ಪುಂಡ ಹಿಡಿದು ಬಕ್ಕ ₹1 ಮನದಾನಿ ಜಾಸ್ತಿ ಕೊರ್ನ ಆ ಪುದರ್ ಪೋಪುಂಡಿಗೆ ಆಂಡ ತನ್ನ ಸೇವೆ ಎಂಬ ಯಜ್ಞದಲ್ಲಿ ನಮಕ್ ಮಾತ ಸಂಘ ಕಲ್ಪ ಐನಂಚಿನ ಒಂಜಿ ಬಾರಿ ಪೊರ್ಲದ ಪಾದ ಆ ಒಂಜಿ ಪದ ತಲಕ್ಕನೆ ತನಕ ಗೊತ್ತಿಜ್ಜಂದೇನೆ ಬಲತ್ತ ಕೈಕು ಕೊರ್ನ ಎಡತ್ತ ಕೈಕು ಗೊತ್ತಾಯಿರ ಬಲ್ಲಿ ಪನ್ಪನ ನೇಟ್ ಸಾಯಿ ಮಂದಿರದ ಮೂಲಕ ಅವೇತೋ ಧಾರ್ಮಿಕ ಕಾರ್ಯಕ್ರಮದೊಟ್ಟುಗು ಸಾಮಾಜಿಕ ಕಾರ್ಯಕ್ರಮನು ಮಂತೊಂದು ಇಡೀ ಊರ್ದಕ್ಲೇನು ಒಟ್ಟು ಸೇರ್ಸಾವುನಂಚಿನ ಈ ಕಜ್ಜ ಒಂದು ಖಂಡಿತ 10 ವರ್ಷ ಈ ಒಂಜಿ ಮಂದಿರ ನಡಪಾಡುಂದಾಂಡ ಮುಲ್ಪ ಏತೋ ಅಪ್ಪೆಲ್ಲು ಅಣ್ಣನಕಲು ರಾತ್ರ ಪಗೆಲು ಕಣ್ಣಿಗೆ ಎಣ್ಣೆ ಪಾಡದು ನೆತ್ತೆರ್ನ ಬೆಗರ್ನ ನೆತ್ತೆರ್ ಮಂತ್ ಬೆಂದಿನಂಚಿನ ದಶಮ ಸಂಭ್ರಮ ಬಂದುಳೆ ಎಂಕಲ್ ಬನ್ನಗ ಪಾತಿರೊಂದಿತ್ತ ಒಂಜಿ ದಿನದ ಕಾರ್ಯಕ್ರಮ ಮನ್ಪುನಿ ಪಂಡನೆ ಬಾರಿ ಒಂಜಿ ಬೇಜಾರ್ದ ಸಂಗತಿ ಯಾನ್ ಅಣ್ಣೆರಡ ಪಂಡೆ ಅಣ್ಣೆರ ಎನ್ಮ ದಿನತ ಆಜಿ ದಿನತ ಕಾರ್ಯಕ್ರಮ ಅರ್ನ ಮನಸ್ಸದ ಉಡಲದ ಒಂಜಿ ಪಾತೆರಕ್ಕೆ ಇಲ್ಲೇ ಎಂಕಿ ಎನ್ಮ ದಿನದ ಕಾರ್ಯಕ್ರಮ ಮನ್ಪನ ಮಲ್ಲ ವಿಷಯ ತಕ್ಕ ಮಾತಾ ಜನಲ ಬತ್ತದು ಈ ಬಾಬನ ಒಂಜಿ ಅನುಗ್ರಹದೊಟ್ಟುಗು ಆಪಿನ ಕಾರ್ಯಕ್ರಮದ ಮಾತ ಪಾಲು ಪಡೆವಿರತ್ತೆ ಅವು ಎಂಕ ಪಣವುದ ಯೋಚನೆ ಅತ್ತ ಒಂದು ಬಾಬಾ ಕೊರ್ಪಿನ ಸಂದೇಶ ಬಂದುಳೆ ಇನ್ನಿತ ಗುರ್ಕಾರ್ಮದ ಮದಿಪು ದಾಲೇಜಿ ವಿಶೇಷವಾದ ಬರಿತ ಕುತ್ತಾರದಾಲು ಒಂದು ಜಾತ ದಿನ ಕಾರ್ಯಕ್ರಮಗಳು ಬರೆ ರಾಜನಲ್ಲ ಎಂಗ್ಲ ಅಪ್ಪೆಲ್ಲು ನೆಟೆ ನನ್ನ ಮುಲ್ತ ಮಹಿಳಾ ಮಂಡಳದ ಅಧ್ಯಕ್ಷರ ಐತೊಟ್ಟಿಗೆ ಎಂಗ್ಲನ ಕಾರ್ಯದರ್ಶಿ ಸಾಧನೆಲ್ಲ ಏನು ಗುರುತಿಸ ಓಡಾಪುಂಡು ಬಾರಿ ಪೊರ್ಲ ಕಟ್ಟದ ಸುರೂತ ಅಟ್ಟಣೆ ಅಪ್ಪೆಲ್ಲೆನ ಕಾರ್ಯಕ್ರಮ ಪಣ್ಣಗ ಅಣ್ಣನಕ್ಲೆಗ ಆಪುಂಡು ಎಂಚ ಪೋಪುಂಡ ಎಂಚ ಮಲ್ಪೇರ ದಾದ ಆಪುಂಡ ನಮಕ್ ಬೇತೆ ಬೇತೆ ಸನ್ಮಾನನು ಮನ್ಪೊಲಿತ್ತನು ಮಸ್ತು ಜನ ಒಲ್ಲೇರು ಇಲ್ಲಾಡು ಫುಲ್ ಮೊಮೆಂಟ ಜಿಂಜದು ಗೋಣಿಡು ಜಿಂಜಾವು ನಂಚಿನ ಸನ್ಮಾನಿತೆರ್ಲ ನಮಕ್ ತಿಕ್ಕುವೇರು ಆಂಡ ಮಂದಿರಗ ಒವೇ ಒಂಜಿ ಪ್ರತಿಫಲ ಅಪೇಕ್ಷೆ ಇಜ್ಜಂದೆ ಒಂದು ಸಾಯಿ ಮಂದಿರದ ವಿಶೇಷತೆ ಇನಿ ನಮ್ಮ ಊರದ ಅಪ್ಪೆಲ್ಲು ಒವಾ ಒಂಜಿ ಊರದ್ದು ಬತ್ತದ ಮುಲ್ಪ ನೆಲೆಯಾದ ಅಕ್ಲಿಗೆ ಏರ್ಲ ಪಣವು ಕೊರಡುಂದಿಜ್ಜಿ ಅವಳು ಬಾಬನ ಚಾಕಿರಿ ಮಲ್ಪೊಡುಂದಾಂಡ ಪನೊಡುಂದಿಜ್ಜಿ ತನ್ನ ಮನಪೂರ್ತಿಯಾದ ನಿಸ್ವಾರ್ಥವಾದ ಯಾನು ಬದುಕುದುಪ್ಪುನಗ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಒಂಜಿ ಪಾತೆರಣ್ಣು ಆ ನಿಲಿಟ್ಟು ಮಂತಿನ 4 ಅಪ್ಪೆಲ್ಲೆನು ಗುರುತಿಸಾಯತ್ತೆ ಒಂದು ನಮ್ಮ ಅಪ್ಪೆಲ್ಲೆಗೂ ಕೊರ್ನಂಚಿನ ಗೌರವ ಬಂದುಳೆ ಇಂಚಿನ ಗೌರವದ ಒಟ್ಟುಗು ನನ್ನ 2 ದಿನ ನಡಪುನ ಮಾತ ಕಾರ್ಯಕ್ರಮಲ್ಲ ನಿರ್ವಿಘ್ನವಾದ ನಡಪಡು ಬಹುಶಃ ರಾತ್ರ ಪಗೆಲು ಮಂದಿರದ ಮಾತ ಅಣ್ಣನಕಲು ಅಕಲು ಏತು ದಿನೋಡ್ದಿಂಚ ನಿತ್ರ ಇಜ್ಜಂದೆ ಈ ಕಾರ್ಯಕ್ರಮ ಸಂಪೂರ್ಣವಾದ ಯಶಸ್ವಿಯಾರ ಬೆನ್ನಿ ಬೆನ್ನೊಂದುಲ್ಲೆರು ಸ್ಥಳ ಸಾನ್ನಿಧ್ಯದ ಮಾತ ದೈವ ದೇವರನ ಆಶೀರ್ವಾದದ ಒಟ್ಟುಗು ಬಂದುಳೆ ನಮ್ಮ ರಾಣಿ ಹಬ್ಬಕ್ಕೆ ಉಪ್ಪುನಂಚಿನ ಊರೆ ಕಡೆ ಸುರೇಕಕ್ಕ ಪಂಡೇರು ಅಲ್ಲಿ ಏಪಲ ಇನಿಯತ್ತು ಪೋರ್ಚುಗೀಸರ್ನೊಟ್ಟಿಗೆ ಸಿಂಪಿಲಿಯಾದ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಏರು ಪಂಡಂದಾಂಡ ಅವು ಝಾನ್ಸಿ ರಾಣಿ ಅತ್ತನ ಕಿತ್ತೂರು ಚೆನ್ನಮ್ಮ ಆದಿಜ್ಜಲು ಅವು ಉಳ್ಳಾಲದ ಮಣ್ಣಡು ಬುಳೆಯಿನಂಚಿನ ಉಳ್ಳಾಲದ ಮಣ್ಣಡು ನಮ್ಮಂಚಿನ ಸಾಮಾನ್ಯ ಜನಕುಲೇನು ಕೈಪತ್ತದ ಮಿತ್ತದಿರ್ತಿನಂಚಿನ ರಾಣಿ ಹಬ್ಬಕ್ಕೆ ಅಲ್ಲಿ ಅಂಚಿನ
ರಾಣಿ ಹಬ್ಬಕ್ಕೆನ ಮಣ್ಣದ ನಮ್ಮ ಅಪ್ಪೆಲ್ಲು ಮಾತೆರ್ಲ ರಾಣಿ ಹಬ್ಬಕ್ಕೆನ ಒಂಜ ಆ ಗುಣನು ಬೆಳೆಸಾಗ ನಮ್ಮ ಸಂಸ್ಕೃತಿ ಸಂಸ್ಕಾರದ ಒಟ್ಟಿಗೂ ನಮಕ್ ಮಾತ ಗೊತ್ತು ನೆಂಕಲ್ ಬನ್ನಗ ಎಕಡೆ ಕುಣಿತ ಭಜನೆ ಬಹುಶಃ ಮಂದಿರದ ದಿನಂಪ್ರತಿ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ನಮ್ಮ ಪನ್ಪ ಭಜನೆ ಮಂತೆ ಕೂಡಲೇ ಕುಣಿತ ಇಜ್ಜಿ ನಿಜವಾದಲ ಒಂಜ 5 ನಿಮಿಷ ನಮಕ್ ಗೊತ್ತಿತ್ತಿನ ಕೆಲವರು ಪನ್ಪೇರು ಎಂಕ ರಾಗ ಇಜ್ಜಿ ಎಂಕ ಸ್ವರ ಇಜ್ಜಿ ಎಂಕ ತಾಳ ಗೊಜ್ಜಿ ಇಜ್ಜಿ ಭಜನೆಗೆ ಒವೇ ಒಂಜಿ ತಾಳ ಬೊಡ್ಚಿ ಸ್ವರ ಬೊಡ್ಚಿ ಮನಸ್ಸಿಡ್ದು ಪಲ್ಲೆಂದು ಎನ್ನ ಅನುಭವದ ಪಾತೆರ ಒಂಜಾತ ಗ್ರಾಮೀಣ ಪ್ರದೇಶಡು ಈ ಸಂಘಟನಾತ್ಮಕವಾದ ಎಂಕ ಇತ್ತ ತಿಕ್ಕುನ ಅನುಭವ ತಾಳ ಪಂಡ ದಾದ ಗೊತ್ತಿಜ್ಜಿ ಭಜನೆ ಪಂಡ ದಾಲ ಗೊತ್ತಿಜ್ಜಂದಿನಂಚಿನ ಅಪ್ಪೆಲ್ಲೆನ ಕೈಟಿ ಇನಿ ತಾಳ ಪತ್ತೊಂದು ಇನ್ನು ಇಡೆ ಬರಡುಂದಾಂಡ ಅಡ್ಡು ಕಡೆ ಭಜನೆನ ಸಟ್ ಮಂದು ಬತ್ತ ಎಲ್ಲ ಕಾಂಡೆ ಜೋಕ್ಲಿಗೆ ರಜೆ ತಿಕ್ಕನಾಗ ನಮನೆ ಪನ್ಪುನಿ ಇನಿತ ಬೈಜಿರ ಕೆಲರ ಅಪ್ಪೆಲ್ಲ ಫೋನ್ ನಮ್ಮೆ ಭಾಷಣ ಮುಗಿಣ್ಬೆ ಬಲೆ ಡ್ಯಾನ್ಸ್ ಶುರುವಾಯ ಗಾಂಡನು ನಾಟಕ ಗಾಂಡ ಕೋಡೆ ಒಂಜಾಗ ಸಾಗತ್ತನು ಈಜಿನ ಕೆಲವು ಅಪ್ಪೆಲ್ಲು ಈಗಳ ಅದೊಂದು ಭಾಷಣ ಮುಗಿದ ಮೇಲೆ ಕಾಲ್ ಮಾಡಿ ಆಯ್ತಾ SMS ಮಾಡು ಅದು ಯಾರು ಕೇಳೋದು ದೊಂಡೆ ಬಿಚ್ಚೋದು ಅವೇ ಪಾತಿರ್ನ ಇನ್ನು ಹೆಂಗೆ ಕಾಪುಂಡು ಹೆಂಗಲ್ಲ ಅಪ್ಪೆಲ್ಲು ಮಾತಿರ್ಲ ಒರಿಯಡ್ದೊರಿ ಬಾರಿ ಪೊರ್ಲ ಕಂಟದ ಸಂದೇಶನ ಕೊಡ್ತೇರು ಬಂದುಳೆ ನಾನು ಒವೇ ಒಂಜಿ ನಮ್ಮ ಬಾಕಿದ ಧರ್ಮಲೇನು ಗೌರವಿಸಾಗ ನಮ್ಮ ಧರ್ಮವನ್ನು ಪ್ರೀತಿಸಾಗ ಏಪ ನಮಕ್ ಪೆಟ್ಟು ಬೂರ್ಂಡ ಅವು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಪೆಟ್ಟು ನಮ್ಮ ಕರಿಪೋಯಿ ಬಕ್ಕ ಕಾಲ ಕರಿಪೋಯ್ಬೇಕ ಟ್ರೈನ್ ಪೋಯ್ಬೇಕ ಟಿಕೆಟ್ ದೊತ್ತೊನ್ನತ್ತು ನಮಕ್ ಗೌಪ್ಯವಾದ ಬೂದಿ ಮುಚ್ಚಿದ ಕೆಂಡಲಕನೆ ನಮ್ಮ ಜೋಕ್ಲೇನೆ ನಾನು ಕೇವಲ ಪೊಣ್ಣು ಜೋಕ್ಲೇನ್ ಟಾರ್ಗೆಟ್ ದಿ ಒಂಜಿ ಸಾಮಾಜಿಕ ಕಾರ್ಯಕರ್ತೆ ಅದು ಪನ್ಪನ ಒಂದು ಎನ್ನ ನಿಜವಾಯಿನ ಒಂಜಿ ನಿಕ್ಲನ ಮಿತ್ತು ಪ್ರೀತಿಡು ಪನೊಂದುಲ್ಲೆ ಬಂದುಳೆ ನಮ್ಮ ಜೋಕುಲು ಓಡೆ ಪೋಪಿರು ದಾದ ಮಲ್ಪಿರು ಅಕಲ ಕೈಟಿತ್ತಿನ ಜಂಗಮ ವಾಣಿ ದಾದ ಪಣ್ಣನ ಮೊಬೈಲ್ ಟಿವಿಲ ನಾನು ಒಂದೇ ಸಮಯ ನನಗೆ ಮೂಲೆಡುಬೂರು ನಂಚಿನ ಸಂದರ್ಭ ಆ ಫ್ರೆಂಡ್ ಲಿಸ್ಟ್ ಏತು ಜನ ಒಲ್ಲೇರಿ ಏತು ಜನ ತೊಟ್ಟಿಗೆ ಎಕಡೆ ಪಂಡೇರಿ ಪಿಕ್ಚರ್ ಹೀರೋಯಿನ್ ಅಕ್ಲು ಮಾತ ಪೋತೇರಿ ರೀಲ್ಸ್ಗೆ ಏತು ವ್ಯೂಸ್ ಬರ್ಪುಂಡು ಅವೇಮಲ್ಲ ಅಕ್ಲೇನ ಸಕ್ಸಸ್ ಅವು ಎಡ್ಡೆ ವಿಚಾರಗ ಅದು ಪಡಪನೊಂದು ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರದ ದಶಮ ಸಂಭ್ರಮದ 2ನೇ ದಿನದ ಸಭೆತ್ತ ಲೇಸಗ ಅಪ್ಪೆಲ್ಲೆಗೂ ಮಲ್ಲ ಚಾವಡಿ ಕೊರ್ದು ಮಿತ್ತೆ ಚಾವಡಿ ಒಂಜಾತ್ ನಮ್ಮ ಜ್ಞಾನದ ಬೊಲ್ಪುನು ಪರಡಾಯರೆ ಅವಕಾಶ ಮಲ್ತು ಕೊರ್ನ ಮಂದಿರದ ಮಾತ ಪದುಕೆರೆಗೆ ಅಣ್ಣನಕ್ಲೆಗೆ ಸರ್ವೇರೆಗ್ಲ ಸೋಲೈತದ ಸೊಲ್ಮೆ ಸಂದಾಯತ ಮಲ್ತೊಂದು ಈ ಒಂದು ಅವಕಾಶನು ಏಪಲ ಎಂಗ್ಲ ನೆಂಪುಡ್ದು ಈ ಒಂದು ಮಾತಾ ಸಂಘಟನೆಲು ಇಂಚೆನೆ ಯೋಚನೆ ಮಂತನ್ನಾಂಡ ಅಪ್ಪೆಲ್ಲೆಗೆ ಒಂಜಾತ್ ಜ್ಞಾನದ ಬೊಲ್ಪುನು ದೊತೊನೆರ ಹಾಪುಂಡು ಅಕ್ಲೆಗ್ಲ ಪರಡೆರ ಹಾಪುಂಡು ಪನೊಂದು ಮಾತೆರೆಗ್ಲ ಎಡ್ಡಾವಡು ಸರ್ವೇ ಜನ ಸುಖಿನೋ ಭವಂತು ಸೊಲ್ಮೆಲು ಬಂದಲೆ. ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇನ್ನು ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ಶ್ರೀಮತಿ ಮಧುಶ್ರೀ ಇವರಿಂದ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವ ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ಟಿ, ಹಿರಿಯ ಕೃಷಿಕರು, ಪಿಲಾರು ಮೇಗಿನ ಮನೆ, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿಗಣ್ಯರಿಗೂ ಸಾಯಿಬಾಬಾ ದಶಮಾನೋತ್ಸವ ಸಮಿತಿ ಮತ್ತು ಮಹಿಳಾ ಮಂಡಲದ ವತಿಯಿಂದ ಧನ್ಯವಾದಗಳು. ಗೌರವ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳು, ಜೋರಾದ ಚಪ್ಪಾಳೆ ಬರಲಿ. ಹಿರಿಯರನ್ನ ಈ ಮಂದಿರಕ್ಕಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಮತಿ ಚಂದ್ರಕಲಾ, ಶ್ರೀಮತಿ ಪುಷ್ಪಾ, ಶ್ರೀಮತಿ ಮೋಹಿನಿ, ಶ್ರೀಮತಿ ನಳಿನಾಕ್ಷಿ ಇವರುಗಳಿಗೆ ಸನ್ಮಾನ ಆಗಿದೆ. ಅವರಿಗೂ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಬಂಧುಗಳೇ, ಅತ್ಯದ್ಭುತವಾಗಿ ಮೂಡಿ ಬಂದಂತಹ ಮಹಿಳಾ ಸಂಗಮ ಇದೀಗ ಕೊನೆಗಾಣುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾತೆಯರಿಗೂ ಕೂಡ ಅತ್ಯಂತ ಪ್ರೀತಿಯ ವಂದನೆಗಳು, ಅಭಿವಂದನೆಗಳನ್ನು ಸಮಿತಿಯ ಪರವಾಗಿ ಅರ್ಪಿಸ್ತಾ ಇದ್ದೇವೆ.